कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय राधा गोविंद श्री राधे जय गौरनिताय जय गौरनिताय जय जय प्रभुपाद जय जय प्रभुपाद जय जय गुरुदेव जय जय गुरुदेव निताय गौर हरि बोल निताय गौर हरि बोल। श्री राधा गोविंद की जय, श्री करुणिताय की जय, श्री प्रभुपाद की जय। हरे कृष्ण माता जी, धन्यवाद। हरे कृष्ण, ಧನ್ಯವಾದಗಳು ಮಾತೆ. ಹರೆ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ರಿಪೀಟ್ ಮಾಡಿ, ನಂಗೆ ಸ್ಕ್ರೀನ್ ಬಂದಿದೆ, ನಂಗೆ ಕಾಣುದಿಲ್ಲ ಮತ್ತೆ. ಎಲ್ಲರೂ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ ಭಕ್ತಿರ್ಭವತಿ ನೈಷ್ಠಿಕೀ. ಹರೇ ಕೃಷ್ಣ. ಇವತ್ತು ಶ್ಲೋಕ 19. ಸಾ ದದರ್ಶ ವಿಮನ್ಯಾಗ್ರಂ ನಭಸೋ ಅವತಾರತ್ ಧ್ರುವ ವಿಭ್ರಜಸ್ಯಾದಶಾದಿಶೋ ರಾಕಪತಿ ಮಿವೋದಿತಂ. ಸಾ, ಒಂದ್ ನಿಮಿಷ ಮತ್ತೆ ರಿಪೀಟ್ ಮಾಡಿ. ಸಾ ದದರ್ಶ ವಿಮಾನ ಅಗ್ರ್ಯಂ ನಭಸಾ ಅವತಾರಂ ಧ್ರುವ ನಭಸಾವತಾರಂ ಧ್ರುವ ವಿಭ್ರಜಾಯ ದಶಾದಿಶಃ ವಿಭ್ರಜಾಯ ದಶಾದಿಶೋ ರಾಖಾಪತಿಂ ಇವ ಉದಿತಂ. ರಾಕಾಪತಿಮವಿದಿತಂ. ಸಾ ದದರ್ಶ ವಿಮಾನಾಗ್ರ್ಯಂ ವಿಮಾನಾದ್ಯಂ ನಭಸೋ ಅವತಾರತ್ ಧ್ರುವ ನಭೋಸವತಾರ ವಿಭ್ರಜಾಯ ದಶಾದಿಶೋ ವಿಭ್ರಜಾಯ ದಶದಿಶೋ
ರಾಕಾಪತಿಮಿಮೋದಿತಂ. ರಾಕಾಪತಿ ವಿಮೋದಿತಂ. ಒಬ್ಬರಾದ ಮೇಲೆ ಒಬ್ಬರು ಓದಿ. ಸಾದದರ್ಶ ವಿಮಾನಾಗ್ರ್ಯಂ ನಭಸೋ ಅವತಾರ ಧ್ರುವಃ ವಿಭ್ರಾಜಾಯತ್ ದಶ ದಿಶಃ ರಾಕಾಪತಿಂ ಇವೋ ಉದಿತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಸದರ್ಶ ವಿಮಾನಾಗ್ರ್ಯಂ ನಭಸಂ ಅವತರ ಧ್ರುವಃ ವಿಭ್ರಾಜತ್ ದಶ ದಿಶಃ ರಾಕಾಪತಿಂ ಇವ ಉದಿತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಸಾದದರ್ಶ ವಿಮನ್ಯಾಗ್ರ್ಯಂ ನಭಸೋ ವತರ ಧ್ರುವಃ ವಿಭ್ರಾಜ ದಶಾದಿಶೋ ರಾಕಾಪತಿಮೀವೋದಿತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ. ದದರ್ಶ ವಿಮಾನಾಗ್ರ್ಯಂ ನಭಸೋ ವತರ ಧ್ರುವಃ ವಿಭ್ರಾಜಯದ್ದಶ ದಿಶೋ ರಾಕಾಪತಿಂ ವೋದಿತಂ. ಹರೇ ಕೃಷ್ಣ. ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸದದರ್ಶ ವಿಮಾನಾಗ್ರಂ ನಭಸೋ ಅವತಾರ ಧ್ರುವ ವಿಭ್ರಜಾಯ ದಶಾ ದಿಶೋ ರಾಕಾಪತಿ ವಿಬೋಧಿತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಸದದರ್ಶ ವಿಮಾನಾಗ್ರ್ಯಂ ನಭಸೋ ಅವತರಧ್ರುವಃ ವಿಭ್ರಾಜಯದ್ದಶ ದಿಶೋ ರಾಕಾಪತಿಮಿಮೋದಿತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಓದಿ ಮಾತಾಜಿ, ಓದಿ. ಸಾದದರ್ಶ ವಿಮಾನಾಗ್ರ್ಯಂ ನಭಸೋವತರ ಧ್ರುವಃ ವಿಭ್ರಾಜಯದಶ್ದಿಶೋ ರಾಕಾಪತಿ ವಿಮೋದಿತಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಸಾದದರ್ಶ ವಿಮಾನಾಗ್ರ್ಯಂ ನಭಸೋ ಅವತರತ್ ಧ್ರುವಃ ವಿಭ್ರಾಜಯದ್ವಶ ದಿಶೋ ರಾಕಾಪತಿ ವಿವೋದಿತಂ ಇದೋದಿತಂ. ಹರೇ ಕೃಷ್ಣ ಮಾತಾಜಿ. ಸಾದದರ್ಶ ವಿಮಾನಾಗ್ರ್ಯಂ ನಭಸೋ ಅವತರ ಧ್ರುವಃ ವಿಭ್ರಾಜ ಯದ್ದಶಾ ದಿಶೋ ರಾಕಾಪತಿ ವಿಬೋಧಿತಂ. ಹರೇ ಕೃಷ್ಣ ಮಾತಾಜಿ. ಸಾದದರ್ಶ ವಿಮಾನಾಗ್ರ್ಯಂ ನಭಸೋ ವತರಧ್ರುವಃ ವಿಭ್ರಾಜಯದ್ದಶದಿಶೋ ರಾಕಾಪತಿಮಿಮೋದಿತಂ. ಧನ್ಯವಾದಗಳು. ಹರೇ ಕೃಷ್ಣ. ಒಳ್ಳೆಯ ಪ್ರಭುಜಿ ಓದ್ತೀರಾ? ಅನ್ಮ್ಯೂಟ್ ಹರೇ ಆಗಿದ್ದೀರಾ? ಕೃಷ್ಣ ಮಾತಾಜಿ. ಹರೇ ಓದಿ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸದಾದರ್ಶ ವಿಮಾಗ್ನಾಗ್ರ್ಯಂ ನಭಸೋ ವರತಧ್ರುವಃ ವಿಭ್ರಾಜಯದಶೋ ದಿಶೋ ರಾಕಾಪತಿ ವಿಮೋದಿತಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಸಾ ಅವನು, ಅವನು ದದರ್ಶ ನೋಡಿದನು, ದದರ್ಶ ನೋಡಿದನು, ವಿಮಾನ ವಿಮಾನ ಅಗ್ರ್ಯಂ ಅತಿ ಸುಂದರವಾದ, ಅಗ್ರ್ಯಂ ಅತಿ ಸುಂದರವಾದ, ನಭಸ ಆಕಾಶದಿಂದ, ಆಕಾಶದಿಂದ, ಅವತಾರತ್ ಇಳಿಯುತ್ತಿದ್ದ, ಇಳಿಯುತ್ತಿದ್ದ, ಧ್ರುವ ಧ್ರುವ ಮಹಾರಾಜನು, ಧ್ರುವ ಮಹಾರಾಜನು, ವಿಭ್ರಜಯತ್ ಹೊಳೆಯುತ್ತಿದ್ದನು, ವಿಭ್ರಾಜಯತ್ ಹೊಳೆಯುತ್ತಿದ್ದನು, ದಶ 10, ದಶ 10, ದಿಶಃ ದಿಕ್ಕುಗಳನ್ನು, ದಿಕ್ಕುಗಳನ್ನು, ರಾಕಪತಿ ಪೂರ್ಣಚಂದ್ರನನ್ನು, ರಾಕಾಪತಿ ಪೂರ್ಣಚಂದ್ರನನ್ನು, ಇವ ಹೇಗೋ ಹಾಗೆ, ಉದಿತಂ ಹುಟ್ಟಿದ. ಉದಿತಂ ಹುಟ್ಟಿದ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಅವನಲ್ಲಿ ಮುಕ್ತಿಯ ಲಕ್ಷಣಗಳು ವ್ಯಕ್ತವಾಗುತ್ತಿದ್ದಂತೆ ಆತನು ಆಕಾಶದಿಂದ ಕೆಳಗೆ ಬರುತ್ತಿರುವ ಅತ್ಯಂತ ಸುಂದರವಾದ ಒಂದು ವಿಮಾನವನ್ನು ಕಂಡನು. ಅದು 10 ದಿಕ್ಕುಗಳನ್ನು ಬೆಳಗುತ್ತಾ ಕೆಳಗಿಳಿಯುತ್ತಿರುವ ಪ್ರಕಾಶಮಾನವಾದ ಪೂರ್ಣಚಂದ್ರನೋ ಎಂಬಂತಿತ್ತು.
ಅವನಲ್ಲಿ ನನ್ನ ಹಿಂದೆ ಹೇಳಿ. ಅವನಲ್ಲಿ ಮುಕ್ತಿಯ ಲಕ್ಷಣಗಳು ಅವನಲ್ಲಿ ಮುಕ್ತಿಯ ಲಕ್ಷಣಗಳು ವ್ಯಕ್ತವಾಗುತ್ತಿದ್ದಂತೆಯೇ ವ್ಯಕ್ತವಾಗುತ್ತಿದ್ದಂತೆಯೇ ಆತನು ಆತನು ಆಕಾಶದಿಂದ ಕೆಳಗೆ ಬರುತ್ತಿರುವ ಆಕಾಶದಿಂದ ಕೆಳಗೆ ಬರುತ್ತಿರುವ ಅತ್ಯಂತ ಸುಂದರವಾದ ಒಂದು ವಿಮಾನವನ್ನು ಕಂಡನು. ಅತ್ಯಂತ ಸುಂದರವಾದ ಒಂದು ವಿಮಾನವನ್ನು ಕಂಡನು. ಅದು 10 ದಿಕ್ಕುಗಳನ್ನು ಬೆಳಗುತ್ತಾ ಅದು 10 ದಿಕ್ಕುಗಳನ್ನು ಬೆಳಗುತ್ತಾ ಕೆಳಗಿಳಿಯುತ್ತಿರುವ ಪ್ರಕಾಶಮಾನವಾದ ಪೂರ್ಣಚಂದ್ರನು ಎಂಬಂತಿತ್ತು. ಭಾವಾರ್ಥ ಐಶ್ವರ್ಯ ಲಕ್ಷ್ಮಿ MJ ಓದಿ ಮಾತಾಜಿ. ಮಾತಾಜಿ ಭಾವಾರ್ಥ ಅಲ್ಲ? ಹೌದು, ಭಾವಾರ್ಥ. ಗಳಿಸಿದಂತಹ ಜ್ಞಾನದಲ್ಲಿ ಪ್ರತ್ಯಕ್ಷ ಜ್ಞಾನ, ಆಚಾರ್ಯರಿಂದ ಪಡೆದ ಜ್ಞಾನ, ದಿವ್ಯ ಜ್ಞಾನ, ಅತೀಂದ್ರಿಯ ಜ್ಞಾನ ಹಾಗೂ ಕೊನೆಯದಾಗಿ ಆಧ್ಯಾತ್ಮ ಜ್ಞಾನ, ಹೀಗೆ ಭಿನ್ನವಾದ ಹಂತಗಳಿವೆ. ವ್ಯಕ್ತಿಯು ಅವರೋಹಣ ಕ್ರಮದಿಂದ ಗಳಿಸುವ ಜ್ಞಾನದ ಮಟ್ಟವನ್ನು ದಾಟಿದಾಗ ಆತನು ಕ್ಷಣವೇ ದಿವ್ಯ ನೆಲೆಗೆ ತಲುಪುತ್ತಾನೆ. ಧ್ರುವ ಮಹಾರಾಜನು ದೇಹ ಭೌತಿಕ ಕಲ್ಪನೆಯಿಂದ ಮುಕ್ತನಾಗಿ ದಿವ್ಯಜ್ಞಾನದಲ್ಲಿ ನೆಲೆಗೊಂಡಿದ್ದನು ಮತ್ತು ಪೂರ್ಣಚಂದ್ರ ಪ್ರಕಾಶದಂತೆ ಹೊಳೆಯುವ ದಿವ್ಯ ವಿಮಾನದ ಸಾನ್ನಿಧ್ಯವನ್ನು ನೋಡಬಲ್ಲವನಾಗಿದ್ದನು. ಇದು ಪ್ರತ್ಯಕ್ಷ ಅಥವಾ ಪರೋಕ್ಷ ಜ್ಞಾನದ ಹಂತಗಳಲ್ಲಿ ಸಾಧ್ಯವಾಗದು. ಇಂತಹ ಜ್ಞಾನವು ದೇವೋತ್ತಮ ಪರಮಪುರುಷನ ವಿಶೇಷಾನುಗ್ರಹವಾಗಿದೆ. ಒಬ್ಬಾತನು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುವ ಕ್ರಮವಾದ ಪ್ರಕ್ರಿಯೆಯಿಂದ ಅಥವಾ ಕೃಷ್ಣ ಪ್ರಜ್ಞೆಯಿಂದ ಈ ಜ್ಞಾನಪೀಠವನ್ನು ಏರಲು ಸಾಧ್ಯವಿದೆ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಮೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶು ಗೋಪಿಕಾಂತ ರಾಧಾಕಾಂತ ನಮಸ್ತುತೆ. ಸಪ್ತಕಾಂಚನ ಗೌರಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನಿತಿ ನಾಮ್ನಿ. ನಮಃ ಆಚಾರ್ಯ ಪದಾಯ ನಿತಾಯ ಪ್ರದಾಯ ಗೌರಕೃತ ದಾಮದಾಯ ನಗರ ಗ್ರಾಮ ತಾರಿಣಿ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮ್ನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದಿಷ್ಟಾರಿಣಿ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ್ ರಾಮ ರಾಮ ಹರಿ ಹರಿ. ಎಲ್ಲ ಜನ ದಯವಿಟ್ಟು ನಿಮಗೂ ಆಶೀರ್ವಾದ ಮಾಡಿ, ಸೊ ದಟ್ ಸರಿಯಾಗಿ ವಾಕ್ಯ ಸರಿಯಾಗಿ ಸಮಯಗೂ ಸರಿಯಾಗಿ ಉದ್ದೇಶದಲ್ಲಿ ಬರಬೇಕು. ಸೊ ಫಸ್ಟ್ ಥಿಂಗ್ ಈಸ್ ನಮಗೂ ಭಾಗವತ ಅದೆಲ್ಲ ಬರಿಲ್ಲ, ಬಟ್ ಪ್ರಭುಜಿ ಹೇಳಿದೆ ಅದಕ್ಕೋಸ್ಕರ ನಾನು ಬಂದಿದೆ. ಆಕ್ಚುಲಿ ನಮಗೂ ಅಷ್ಟು ಕ್ವಾಲಿಫಿಕೇಶನ್ ಇಲ್ಲ, ನಮಗೂ ಅಷ್ಟು ಇಂಟೆಲಿಜೆನ್ಸ್ ಇಲ್ಲ. ಸೊ ನಾನೇನಾದ್ರೂ ಮಿಸ್ಟೇಕ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ದೊಡ್ಡ ಮನಸ್ಸ ಮಾಡ್ಕೊಳ್ಳಿ, ನನ್ಗೂ ಕ್ಷಮ ಮಾಡಿ. There are different levels of acquired knowledge: direct knowledge received from authorities, transcendental knowledge, knowledge beyond senses, and finally spiritual knowledge. So knowledge ಅಂದ್ರೆ ಈಗ ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನಾಲೆಡ್ಜ್ ಅಂದ್ರೆ ನಾಲೆಡ್ಜ್ ಇಸ್ ಪವರ್ ಅದೆಲ್ಲ ಹೇಳ್ತಾ ಇದ್ದಾರಲ್ಲ, ಸ್ಕೂಲ್ದಲ್ಲಿ ನಾಲೆಡ್ಜ್ ಇಂಪಾರ್ಟ್ ಮಾಡ್ತಾ ಇದ್ದಾರೆ. ನಾಲೆಡ್ಜ್ ಅಂದ್ರೆ ಅಲ್ಲಿ ಏನು, ಬರೀ ಹೆಂಗೆ ನೀವು ಎರ್ನ್, ಸೊ ಹಣ ಸಂಪಾದನೆ ಮಾಡ್ಲಿ ಹೆಂಗಿ, ಅದಕ್ಕೋಸ್ಕರನೇ ಅದೆಲ್ಲ ನಾಲೆಡ್ಜ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾಲೆಡ್ಜ್ ಅಂದ್ರೆ ಇದು ನಾಲೆಡ್ಜ್ ಅಲ್ಲ. ಸೊ ಜನರಲಿ ಸೈನ್ಸ್ ಅಂದ್ರೆ ವಿಜ್ಞಾನ, ವಿಶೇಷ ಜ್ಞಾನ, ಜ್ಞಾನ ಮತ್ತೆ ವಿಜ್ಞಾನ ಅದೆಲ್ಲ ಬೇರೆ. ಅದು ಸೊ ಇದೆಲ್ಲ ಜಸ್ಟ್ ಮೀನ್ಸ್ ಅಂಡ್ ಮೋಡ್ಸ್, ಹೆಂಗೆ ಹಣ ಎರ್ನ್ ಮಾಡ್ಬೇಕು ಅದಕ್ಕೋಸ್ಕರ. ಬಟ್ ಒರಿಜಿನಲ್ ನಾಲೆಡ್ಜ್ ಈಸ್ ಡಿಫ್ರೆಂಟ್. ಈ ತರಹ ನಾಲೆಡ್ಜ್ ಇಲ್ಲ.
ಸೊ ಒರಿಜಿನಲ್ ನಾಲೆಡ್ಜ್ ಅಂದ್ರೆ ಬಾಂಡೇಜ್ ಇಂದು ಅದು ಎಲ್ಲಾ ಜನಕ್ಕೂ ಫ್ರೀ ಮಾಡ್ಬೇಕು, ಅದು ಒರಿಜಿನಲ್ ನಾಲೆಡ್ಜ್. ಅದು ಈ ಕಡೆ ಸಿಕ್ಕಿಲ್ಲ. ಸೊ ಮತ್ತೆ ಆ ನಾಲೆಡ್ಜ್ ಅದು ಡೈರೆಕ್ಟ್ಲಿ ಬರಿಲ್ಲ ಅದು. ಸೊ ಅದೇನಂದ್ರೆ ಗುರು ಶಿಷ್ಯ ಪರಂಪರಾದಲ್ಲೇ ಬರ್ಬೇಕು ಅದು. ಇಲ್ಲ ಅಂದ್ರೆ ಆಕ್ಚುಲಿ ಇದು ಶ್ರೀಲ ಪ್ರಭುಪಾದ್ ಅವರೇ ಹೇಳಿದೆ, ಇದು ಭಗವದ್ಗೀತಾ ಭಾಗವತಂ ಅದೆಲ್ಲ ಗುರು ಶಿಷ್ಯ ಪರಂಪರಾದಲ್ಲೇ ಅದು ಲರ್ನ್ ಮಾಡ್ಬೇಕು. ಇಲ್ಲ ಅಂದ್ರೆ ಇಟ್ ಈಸ್ ಲೈಕ್ ಮಿಲ್ಕ್ ವಿಚ್ ಈಸ್ ಪಾಯ್ಸನ್ಡ್ ಬೈ ಎ ಸ್ನೇಕ್. ಸ್ನೇಕ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀರಿ ಅದಕ್ಕೂ? ಹಾ. ಸೊ ಅದು ಒಂದು ಸಲ ಟೇಸ್ಟ್ ಮಾಡಿದೆ ಅಂದ್ರೆ ಹಾಲುನು ಅದೆಲ್ಲ ಪಾಯ್ಸನ್ ಆಗುತ್ತೆ. ಸೊ ಅದು ತೆಗಿಲಿಕ್ ಆಗಿಲ್ಲ ಅದು. ಸೊ ಆ ತರಹ ಇದು. ಸೊ ಇದು ನಾಲೆಡ್ಜ್ ಬರೀ ಗುರು ಶಿಷ್ಯ ಪರಂಪರಾದಲ್ಲೇ ಬರ್ಬೇಕು ಅದು. ಸೊ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೆವೆಲ್ಸ್ ಆಫ್ ಅಕ್ವೈರ್ಡ್ ನಾಲೆಡ್ಜ್. ಸೊ ಅದಕ್ಕೂ ಲೆವೆಲ್ಸ್ ಇದೆ. ಫಸ್ಟ್ ಡೈರೆಕ್ಟ್ ನಾಲೆಡ್ಜ್. ಸೊ ಡೈರೆಕ್ಟ್ ನಾಲೆಡ್ಜ್ ಅಂದ್ರೆ ಸೆನ್ಸಸ್ ಥ್ರೂ. ಓಕೆ, ನಮ್ಗೂ ಡೈರೆಕ್ಟ್ಲಿ ಭಾಗವತಂ ಭಗವದ್ಗೀತಾ ಅದೆಲ್ಲ ಅರ್ಥ ಆಗಿಲ್ಲ. ಸೊ ಫಸ್ಟ್ ಏನ್ ಅರ್ಥ ಆಗುತ್ತೆ? ಪ್ರಸಾದ, ಸೆನ್ಸಸ್, ಹಸಿ. ಸೊ 5 ಸೆನ್ಸಸ್ ಅದೆಲ್ಲ ಅದು ಫಸ್ಟ್ ಅರ್ಥ ಆಗುತ್ತೆ ಡೈರೆಕ್ಟ್ಲಿ. ಅದಕ್ಕೋಸ್ಕರ ಯಾರಿಗೂ ಡೈರೆಕ್ಟ್ಲಿ ಭಾಗವತಂ ಭಗವದ್ಗೀತಾ ಅದೆಲ್ಲ ಟೀಚೇ ಮಾಡಿಲ್ಲ. ಫಸ್ಟ್ ಪ್ರಸಾದಂ ಮತ್ತೆ ಕೀರ್ತನ. ಸೊ ಆ ತರಹ ಮಾಡ್ಬೇಕು. ನಿಧಾನವಾಗಿ ಅವ್ರಿಗೂ ಸ್ವಲ್ಪ ಸ್ವಲ್ಪ ಅವರು ಎಲಿವೇಟ್ ಆಗುತ್ತೆ. ಸೊ ಫಸ್ಟೇ ಯಾರಿಗೂ ಅದು ಕ್ಲಾಸಸ್ ಅದೆಲ್ಲ ಇಷ್ಟ ಆಗಿಲ್ಲ. ಕರೆಕ್ಟ್. ಸೊ ಇಲ್ಲಿ ಬರ್ಬಿಟ್ಟು ಎಲ್ಲಾ ಜನಕ್ಕೂ ಹೇಳ್ತೀರಿ, ನೋ ಮೀಟ್ ಈಟಿಂಗ್, ನೋ ಇಂಟಾಕ್ಸಿಕೇಶನ್, ನೋ ಇಲಿಸಿಟ್ ಸೆಕ್ಸ್, ನೋ ಗ್ಯಾಂಬ್ಲಿಂಗ್. ಸೊ ಶ್ರೀಲ ಪ್ರಭುಪಾದ್ ಅವರೇ ಅದು ಫಸ್ಟ್ ಹೇಳಿದೆ ಅಂದ್ರೆ ಎಷ್ಟು ಜನ ಬರುತ್ತೆ? ಸೊ ಯಾವ್ದು ಎಲ್ಲ ಅದು ಮೋಸ್ಟ್ ಈಸಿಯೆಸ್ಟ್ ಏನು ಅದು ಬಿಡ್ಲಿಕ್ಕೂ? ಮೀಟ್ ಈಟಿಂಗ, ಆನಿಯನ್ ಗಾರ್ಲಿಕ್, ಕಾಫಿ ಟೀಯ, ಇಲಿಸಿಟ್ ಸೆಕ್ಸ್, ಗ್ಯಾಂಬ್ಲಿಂಗ, ಯಾವ್ದು ತುಂಬಾ ಈಸಿ ಬಿಡ್ಲಿಕ್ಕೂ? ಯಾವುದೂ ಇಲ್ಲ ಪ್ರಭುಜಿ, ಎಲ್ಲ ಕಷ್ಟ. ಆಕ್ಚುಲಿ ಒಂದಿದೆ, ಕ್ಲಾಸ್ ಬರ್ಲಿಕ್ಕೂ ಅದು ಬಿಟ್ಟಿದೆ ಅಂದ್ರೆ ಅದು ತುಂಬಾ ಈಸಿ ಅದು. ಸೊ ಆಕ್ಚುಲಿ ಯಾರ್ಯಾರಿಗೂ ಇದೆಲ್ಲ ಹೇಳಿದ್ರು ಸೊ ಅವ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಕ್ಲಾಸೇ ಬರಿಲ್ಲ ಅವರು. ಸೊ ಅದು ತುಂಬಾ ಈಸಿ ಅಲ್ಲ ಕ್ಲಾಸ್ ಬರ್ಲಿಕ್ಕೂ ಬಿಡ್ಲಿಕ್ಕೂ. ಸೊ ಅದು ತುಂಬಾ ಈಸಿ. ಅದಕ್ಕೋಸ್ಕರ ಎಲ್ಲಾ ಜನ ಕ್ಲಾಸ್ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದ ಯಾರಿಗೂ ಕೇಳಿಲ್ಲ ಇದು ನೋ ಮೀಟ್ ಈಟಿಂಗ್, ನೋ ಇಂಟಾಕ್ಸಿಕೇಶನ್ ಅದೆಲ್ಲ ಕೇಳಿಲ್ಲ. ಫಸ್ಟ್ ಎಂಜಾಯ್ ಮಾಡಿ, ಕೀರ್ತನ ಮಾಡಿ, ಸೊ ಹರಿನಾಮ ಜಪ ಮಾಡಿಸ್ಕೊಳ್ಳಿ. ಸೊ ಅದಾದ್ಮೇಲೆ ನಿಧಾನವಾಗಿ ಅವ್ರು ಹೇಳಿದೆ. ಸೊ ಇದು ಡೈರೆಕ್ಟ್ ನಾಲೆಡ್ಜ್ ರಿಸೀವ್ಡ್ ಫ್ರಮ್ ಅಥಾರಿಟೀಸ್. ಮತ್ತೆ ಇದು ಅಥಾರಿಟೀಸ್ ಇಂದೇ ಬರ್ಬೇಕದು. ಸೊ ನೆಕ್ಸ್ಟ್ ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್. ನೆಕ್ಸ್ಟ್ ಈಸ್ ನಾಲೆಡ್ಜ್ ಬಿಯಾಂಡ್ ದಿ ಸೆನ್ಸಸ್. ಸೊ ಇದು ಜ್ಞಾನ ವಿಜ್ಞಾನ ಯೋಗದಲ್ಲಿ ಅವರು ತೋರಿಸಿದೆ. ಮತ್ತೆ ಫೈನಲಿ ಸ್ಪಿರಿಚುವಲ್ ನಾಲೆಡ್ಜ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ನಾಲೆಡ್ಜ್ ಇಲ್ಲಿ ಹೇಳಿದೆ. ಸೊ ಇದೆಲ್ಲ ಬರೀ ಗುರು ಶಿಷ್ಯ ಪರಂಪರಾದಲ್ಲೇ ಬರಬೇಕು. When one surpasses the stage of acquiring knowledge by the descending process, he is immediately situated in the transcendental platform. So ನಾಲೆಡ್ಜ್ ಒಂದು ಸಲ ಬಂದಿದೆ ಅಂದ್ರೆ ಅದಾದ್ಮೇಲೆ ಅವ್ರಿಗೂ ಸ್ಪಿರಿಚುವಲ್ ನಾಲೆಡ್ಜ್ ಒಂದು ಸಲ ಬರುತ್ತೆ ಅಂದ್ರೆ ಅವ್ರಿಗೂ ಸರ್ಪಾಸ್ ಆಗುತ್ತೆ. ಅದೆಲ್ಲ ಮಿಕ್ಕಿಲಿ ಸ್ಟೇಜಸ್ ಎಲ್ಲ ಸರ್ಪಾಸ್ ಆಗುತ್ತೆ. He is immediately situated in the transcendental platform. So Dhruv Maharaj, being liberated from the material conception of life, was situated in the transcendental knowledge and could perceive the presence of a transcendental aeroplane which was brilliant as the full moonlight. So ಅದು ನಮಗೂ ನಮ್ ತರಹ ಜನ ಯಾರಿಗೂ ಅದು ಕಾಣಿಸಿಲ್ಲ, ಯಾಕಂದ್ರೆ ಅಷ್ಟು ಡಿವೋಷನ್ ಇಲ್ಲ. ಒಂದ್ಸಲ ಡಿವೋಷನ್ ಬರುತ್ತೆ ಅಂದ್ರೆ ಇದೆಲ್ಲ ಕಾಣಿಸುತ್ತೆ. So this is not possible in the stage of direct or indirect perception of knowledge. Such knowledge is a special favor of the Supreme Personality of Godhead. So ಅದಕ್ಕೋಸ್ಕರನೇ ಇದು ಈಶೋಪನಿಷತ್ತಲ್ಲಿ ಇದೆ. ಸೊ ಫಸ್ಟ್ ನಾಲೆಡ್ಜ್ ಅದು ಗುರು ಶಿಷ್ಯ ಪರಂಪರಾದಲ್ಲಿ ಬರಬೇಕು, ಮತ್ತೆ ಡಿವೋಷನ್. ಬಟ್ ಸ್ಪಿರಿಚುವಲ್ ನಾಲೆಡ್ಜ್ ಎಲ್ಲಾ ಜನಕ್ಕೂ ಬರಿಲ್ಲ ಅದು.
ಸೊ ಅದಕ್ಕೋಸ್ಕರ ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ಇದು ಸ್ವಲ್ಪ ಇದು ತೆಗಿರಿ, ಇದು ಮಾಯಾ ತೆಗಿರಿ, ಮತ್ತೆ ನಮ್ಗೂ ದರ್ಶನ ಕೊಡಿ ನೀವು. ಸೊ ಅದು ರಿಕ್ವೆಸ್ಟ್ ಮಾಡ್ಬೇಕು, ಅದು ಈಶೋಪನಿಷತ್ತಲ್ಲಿ ಇದೆ. ಸೊ ಆ ರಿಕ್ವೆಸ್ಟ್ ಮಾಡ್ತೀರಿ ಅಂದ್ರೇನೆ ಅದು ಮಾಯಾ ಹೋಗುತ್ತೆ, ಮಾಯಾ ಹೋಗ್ಬಿಟ್ಟೆ ಕಾಣಿಸುತ್ತೆ ದೇವರೇ. So one can, however, rise to this platform of knowledge by the gradual process of advancing in devotional service or Krishna consciousness. Devotional service ಅಂದ್ರೆ ಇನ್ನು ಬೇರೆ ಏನಿಲ್ಲ, ಕೃಷ್ಣ ಕಾನ್ಶಿಯಸ್ನೆಸ್ ಬರೀ. ಸೊ ಕೃಷ್ಣ ಕಾನ್ಶಿಯಸ್ನೆಸ್ ದಲ್ಲಿ ಒಂದು ಸಲ ಬಂದಿದೆ ಅಂದ್ರೆ ಅದು ಟೈಮ್ ತೆಗುತ್ತೆ, ಅದು ಅಷ್ಟು ಈಸಿ ಇಲ್ಲ. ಸೊ ಭಾಗವತಂ ಎಲ್ಲಾ ಶ್ಲೋಕನೂ ಅದೇ ಹೇಳ್ತಾ ಇದೆ. ಯಾರ್ಯಾರು ಯೋಚನೆ ಮಾಡಿದ್ರು ಇದು ಕೃಷ್ಣ ಕೃಪಾ ಅಂದ್ರೆ ಅದು ತುಂಬಾ ಈಸಿ ಅಂದ್ರೆ ಅವ್ರಿಗೆ ಅಷ್ಟು ಈಸಿ ಅಲ್ಲ. ಸೊ ಮೃಗರಾಜ ಅದು ಅವ್ರದೆಲ್ಲ ನೋಡಿದೆ ಅಲ್ಲ ಸ್ಟೋರೀಸ್, ಅಷ್ಟು ಈಸಿ ಅಲ್ಲ ಡಿವೋಷನ್. ಅವ್ರು ಮಿಕ್ಕಿಲಿ ಎಲ್ಲ ಟ್ರೈ ಮಾಡಿದೆ, ಅವರು ಸರ್ವಿಸ್ ಟು ಮ್ಯಾನ್ ಕೈಂಡ್ ಅದೆಲ್ಲ ಟ್ರೈ ಮಾಡಿದೆ, ಬಟ್ ಅವ್ರಿಗೆ ಬರಿಲ್ಲ. ಧ್ರುವ ಮಹಾರಾಜ್ ಮತ್ತೆ ಭರತ್ ಮಹಾರಾಜ್ ಎಲ್ಲ ಜನಕ್ಕೆ ಸ್ಟೋರಿ ಗೊತ್ತಲ್ಲ, ಭರತ್ ಮಹಾರಾಜ್ದು. ಸೊ ಅವರು ತಪಸ್ಯ ಮಾಡಿದೆ, ಗೊತ್ತಾ? ಗೊತ್ತಿದೆ ಪ್ರಭುಜಿ. ಹಾ, ಸೊ ಅಲ್ಲಿ ತೋರಿಸಿದೆ ಅಷ್ಟು ಈಸಿ ಇಲ್ಲ ಅಂತ. ಬಟ್ ಅಟ್ ದಿ ಸೇಮ್ ಟೈಮ್ ಅಷ್ಟು ಸಿಕ್ಕಾಪಟ್ಟ ಕಷ್ಟನೂ ಇಲ್ಲ ಅದು. ಸೊ ಒಬ್ರು ಅವ್ರ ಹೆಸರೇನು, ಯಾರು ಒಂದು ವೇಷದಲ್ಲಿ ಅವ್ರು ಹೋಗಿದೆ. ಸೊ ಲಾಸ್ಟ್ ಮಕ್ಕಳ ಹೆಸರು ಅವರು ಗೋವಿಂದ ಅಂತ. ಹಾ, ನಾರಾಯಣ ಅಲ್ಲ ಪ್ರಭುಜಿ? ಅಜಮೇಳ ಪ್ರಭು. ನಾರಾಯಣ, ಅಜಾಮಿಲ ಸ್ಟೋರಿ, ಕರೆಕ್ಟ್, ಅಜಾಮಿಲ. ಹೆಸರು ನಾರಾಯಣ, ಲಾಸ್ಟ್ ಮಕ್ಕಳ ಹೆಸರು ನಾರಾಯಣ. ಸೊ ಯಾರ್ಯಾರು ಯೋಚನೆ ಮಾಡ್ತಿರೋ ಇಲ್ಲ ರೀ ಇದು ತುಂಬಾ ಕಷ್ಟ ಅಂದ್ರೆ ಅಜಾಮಿಲಾದ ಸ್ಟೋರಿ ಒಂದು ಗೊತ್ತಾಗುತ್ತೆ. ಅದು ಅಷ್ಟು ಕಷ್ಟ ಇಲ್ಲ ಅದು, ಬಟ್ ಅಷ್ಟು ಈಸಿನೂ ಇಲ್ಲ. ಸೊ ಅದಕ್ಕೋಸ್ಕರನೇ ಭಾಗವತಂ ನಿತ್ಯಂ ಭಾಗವತ ಸೇವೆಯ. ಸೊ ಅಂದ್ರೆ ಪ್ರತಿ ದಿವಸ ಒಂದು ಸಲ ಡಿವೋಟೀಸ್ ಮತ್ತೆ ಭಾಗವತಂ ಪುಸ್ತಕದಲ್ಲಿ ಎಲ್ಲ ಡಿವೋಟೀಸ್ ಮೇಲನೆ ಸ್ಟೋರೀಸ್ ಇದೆ, ಅವ್ರದ್ದು ಆಕ್ಚುಯಲ್ ಜೀವನ ಚರಿತ್ರೆ, ಹೆಂಗೆ ಅವರು ಡೈರೆಕ್ಟ್ಲಿ ದೇ ಹ್ಯಾವ್ ಅಕ್ವೈರ್ಡ್ ಗಾಡ್, ಅದೆಲ್ಲ ಇಟ್ಟಿದೆ ಸ್ಟೋರೀಸ್. ಸೊ ನಿತ್ಯಂ ಭಾಗವತ ಸೇವೆ, ಯಾರು ಸೇವಾ ಮಾಡ್ತಿರೋ ಪ್ರತಿ ದಿವಸ ಅವ್ರಿಗೂ ಅಷ್ಟು ಈಸಿ ಅಲ್ಲ. ಸೊ ಅಷ್ಟು ಕಷ್ಟ ಇಲ್ಲ ಅವ್ರಿಗೂ. ಸೊ ಮಿಕ್ಕಿಲ್ದು ದೇವರನ್ನ ಪ್ರಾಪ್ತಿ ಮಾಡ್ಲಿಕ್ಕೂ ಅಷ್ಟು ಈಸಿ ಅಲ್ಲ ಅದು. ಬಟ್ ಯಾರ್ಯಾರು ನಾರಾಯಣಗೂ ಸೇವಾ ಮಾಡ್ತಿರೋ, ಕೃಷ್ಣಗೂ ಸೇವಾ ಮಾಡ್ತಿರೋ, ಸೊ ಅವ್ರಿಗೂ ತುಂಬಾ ಈಸಿ ದೇವರನ್ನ ಪ್ರಾಪ್ತಿ ಮಾಡ್ಲಿಕ್ಕೂ. ಸೊ ಅದರ್ವೈಸ್ ಇದು ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ, ಸೊ ಸಮಾಶ್ರಿತ ಯೇ ಪಾದ ಪಲ್ಲವ ಪ್ಲವಂ ಮಹತ್ ಪದಂ ಪುಣ್ಯ ಯಶೋ ಮುರಾರಿ ಭವಾಂಬುದಿಂ ವತ್ಸ ಪದಂ ಪರಂ ಪದಂ 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 ಯದ್ವಿಪದಂ ನ ತೇಷಾಂ. ಸೊ ಯಾರ್ಯಾರು ಮುರಾರಿ ಪಾದಗಳನ್ನು ಆಶ್ರಯ ಮಾಡ್ತಿರೋ ಅವ್ರಿಗೂ ಇಷ್ಟು ದೊಡ್ಡ ಸಂಸಾರ ಸಾಗರ ಅದು ಚಿಕ್ಕ ಹೂಫ್ ಪ್ರಿಂಟ್ ಆಫ್ ಎ ಕಾಫ್ ಅಂದ್ರೆ ಅಷ್ಟು ಚಿಕ್ಕ ಆಗುತ್ತೆ ಅದು ಕ್ರಾಸ್ ಮಾಡ್ಲಿಕ್ಕೆ ತುಂಬಾ ಈಸಿ ಅದು. ಬಟ್ ಮಿಕ್ಕಲ್ ಜನಕ್ಕೂ ಅಷ್ಟು ಈಸಿ ಅಲ್ಲ ಅದು. ಸೊ ಯಾರ್ಯಾರು ಡಿವೋಷನ್ ಲೈಫ್ ದಲ್ಲಿ ಬರ್ತಿರೋ ಅವ್ರಿಗೆ ಅದು ಕೃಷ್ಣ ಕಾನ್ಶಿಯಸ್ನೆಸ್ ದಲ್ಲಿ ಯಾರ್ಯಾರು ಬರ್ತಿರೋ ಅದು ಗ್ರಾಜುವಲ್ ಪ್ರಾಸೆಸ್. ಸೊ ಭಗವದ್ಗೀತಾದಲ್ಲಿ ಶ್ಲೋಕದಲ್ಲಿ ಕೊಟ್ಟಿದೆ ಅಲ್ಲ, ಸೊ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸೊ ಮನುಷ್ಯಾನಾಂ ಸಹಸ್ರೇಶು, ಸೊ ಥೌಸಂಡ್ಸ್ ಆಫ್ ಪೀಪಲ್ ಸ್ಟಾರ್ಟ್ ಮಾಡ್ತಿರೆ. ಸೊ 4 ತರಹ ಜನ. ಸೊ ಆರ್ಥೋ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಸೊ ಫಸ್ಟ್ ಆರ್ಥೋ ಇಲ್ಲ ಅಂದ್ರೆ ಅರ್ಥಾರ್ಥಿ, ಇಲ್ಲ ಅಂದ್ರೆ ಜಿಜ್ಞಾಸು. ಬಟ್ ಜ್ಞಾನಿ ಯಾರು ಇಲ್ಲ ಫಸ್ಟ್ ಸ್ಟೇಜ್ ದಲ್ಲಿ. ಸೊ ಫಸ್ಟ್ ಸ್ಟಾರ್ಟ್ ಮಾಡ್ತಿರ ಅಂದ್ರೆ ಥೌಸಂಡ್ಸ್ ಆಫ್ ಪೀಪಲ್. ಮನುಷ್ಯನಾಂ ಸಹಸ್ರೇಶು ಕಶ್ಚಿತ್ ಯತೆ ಸಿದ್ಧಯೇ, ಯಾರೋ ಒಬ್ರು ಸಿದ್ಧಿ ಅವ್ರಿಗೂ ಬರುತ್ತೆ, ಗೊತ್ತಾಗುತ್ತೆ ಅವ್ರಿಗೂ. ಸೊ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸೊ ಆ ತರಹ ಒಂದು ಸಹಸ್ರ ಅಂದ್ರೆ ಒಂದು ಥೌಸಂಡ್ಸ್ ದಲ್ಲಿ ಯಾರೋ ಒಬ್ರಿಗೆ ಅರ್ಥ ಆಗುತ್ತೆ ತತ್ವಜ್ಞಾನ. ಬಟ್ ಯಾರಿಗೂ ಆ ಒಬ್ರಿಗೂ ಯಾರಿಗೂ ತತ್ವಜ್ಞಾನ ಗೊತ್ತಾಗುತ್ತೇನೋ ಅವ್ರಿಗೂ ಅಷ್ಟು ಈಸಿ ಇಲ್ಲ.
ಬಹುನಾಂ ಜನ್ಮ ನಾಮಂತೆ ಜ್ಞಾನಾಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಆ ತರಹ ಫಿಲ್ಟರೇಷನ್ ಪ್ರಾಸೆಸ್ ಆಗ್ಬಿಟ್ಟು ಮತ್ತೆ ಅವ್ರಿಗೂ ಮತ್ತೆ ಮತ್ತೆ ಜನ್ಮ ಮೃತ್ಯು ಅದು ಬರ್ಬೇಕು ಅವ್ರಿಗೂ. ಸೊ ಅಷ್ಟು ಈಸಿ ಅಲ್ಲ. ಸೊ ಬಹುನಾಂ ಜನ್ಮ ನಾಮಂತೆ, ಬಹು ಜನ್ಮ ತೆಗಿಬೇಕು ಅವರು. ಸೊ ಅದಾದ್ಮೇಲನೆ ಅವ್ರಿಗೆ ಅರ್ಥ ಆಗುತ್ತೆ ಏನು ಫೈನಲ್ದು. ಸೊ ಬಹುನಾಂ ಜನ್ಮ ನಾಮಂತೆ ಜ್ಞಾನಾಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ. ಸೊ ಇನ್ನು ಯಾರು ಇಲ್ಲ, ಎಲ್ಲಾ ವಾಸುದೇವನೇ, ಅವರ ಕ್ರಿಯೇಷನ್ ಎಲ್ಲ. ಸೊ ಅದು ಯಾರಿಗ ಅರ್ಥ ಆಗುತ್ತೇನೋ ಅವ್ರಿಗೆ ಫೈನಲ್ ಸಮಹಾತ್ಮ ಸುದುರ್ಲಭ. ಅವ್ರಿಗೂ ಇವ್ರು ಹೇಳಿದೆ ಮಹಾತ್ಮ ಅಂತ. ನಾನು ಮಹಾತ್ಮ ಸ್ಟೇಜ್ ದಲ್ಲಿ ಇಲ್ಲ, ಯಾರು ಇಲ್ಲ. ಸೊ ಅದಕ್ಕೋಸ್ಕರನೇ ನಮ್ಗೂ ನಿಮ್ಗೂ ಎಲ್ಲಾ ಜನ ಹಾಗೂ ಸಾಧನ. ಸೊ ಸಾಧನ ಮಾಡ್ಲಿಕ್ಕೆ ಹೇಳಿದ್ದೇವೆ. ಸೊ 12 ಶ್ಲೋಕ ಅದು ಚಾಪ್ಟರ್ ದಲ್ಲಿ ಇದೆ. ಸೊ ಫಸ್ಟ್ ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಇಲ್ಲ ಅಂದ್ರೆ ನೆಕ್ಸ್ಟ್ ಸಾಧನ ಭಕ್ತಿ. ಸೊ ಸಾಧನ ಭಕ್ತಿ ಮಾಡ್ಬೋದು. ಅದು ತುಂಬಾ ಈಸಿ ಪ್ರಾಸೆಸ್. ಬರೀ ಅದರಲ್ಲಿ ಇನ್ನೇನು ಮಾಡ್ಲಿಕ್ಕಿಲ್ಲ, ಬರೀ ಚಾಂಟಿಂಗ್ ಹರೇ ಕೃಷ್ಣ 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 ಹರಿ ಹರಿ, ಹರಿ ರಾಮ್ 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 ಹರಿ ಹರಿ. ಅದು ಎಲ್ಲಾ ಜನ ಸೇರ್ಸ್ಕೊಳ್ಳಿ ಜಪ ಮಾಡ್ಬೇಕು. ಎಲ್ಲಾ ಜನ ಸೇರ್ಸ್ಕೊಳ್ಳಿ ಜಪ ಮಾಡ್ತೀರಿ ಅಂದ್ರೆ ಅದೇ ಸಂಕೀರ್ತನ. ಸೊ ಕಲಿಯುಗದಲ್ಲಿ ನಾಮ ಜಪ ಮತ್ತೆ ಸಾಧು ಸಂಘ ಅದು ಎರಡೂ ಮಿಕ್ಸ್ ಮಾಡ್ತೀರಿ ಅಂದ್ರೆ ಅದು ಸಂಕೀರ್ತನ. ಸೊ ಯಾಕೆ ಫಸ್ಟ್ ಜಪ, ಇದು ಬಿಟ್ಟು ಬೇರೆ ರೂಟೇ ಇಲ್ಲ ದೇವರನ್ನ ಸೇರಿಸ್ಲಿಕ್ಕೂ. ಬಟ್ ನೆಕ್ಸ್ಟ್ ಯಾಕೆ ಇದು ಸಾಧು ಸಂಘ? ಸೊ ಸಾಧು ಸಂಘ ಸರ್ವಶಾಸ್ತ್ರ ಕೋಯ್, ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೋಯ್. ಸೊ ಒಂದ್ಸಲ ಯೋಚನೆ ಮಾಡಿ, ಅಜಾಮಿಲಾಗ ಒಂದ್ಸಲ ಸಾಧು ಸಂಘ ಇರುತ್ತೆ ಅಂದ್ರೆ ಅವ್ರು ಹೋಗುತ್ತರ ಇವರು ವೇಷ ಕಡೆ? ಹೋಗೇನೆ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತೀರಿ ಏನ್ ಮಾಡ್ತಾ ಇದ್ದಾರೆ ನೀವು, ಬರ್ರಿ, ನೀವು ತುಂಬಾ ಉಳ್ಳ ಬ್ರಾಹ್ಮಣ, ನೀವು ಇದು ಮಾಡ್ಬೇಡ, ಬನ್ನಿ ಅಂತ ಹೇಳ್ತೀರಿ. ಸೊ ಕಲಿಯುಗ ಅಂದ್ರೆ, ಕಲಿಯುಗದಲ್ಲಿ ಮನಸ್ಸು ತುಂಬಾ ಸ್ಟ್ರಾಂಗ್. ಇಲ್ಲಿ ಬೇರೆ ಇನ್ಯಾರು ಶತ್ರು ಇಲ್ಲ, ಮನಸ್ಸನೇ ಶತ್ರು. ಸೊ ಅದು ಫ್ರೆಂಡ್ ಮಾಡ್ಬೇಕು, ಇಲ್ಲ ಅಂದ್ರೆ ಅದು ಶತ್ರು ಆಗುತ್ತೆ. ಸೊ ಫ್ರೆಂಡ್ ಮಾಡ್ಲಿಕ್ಕೋಸ್ಕರನೇ ಸೊ ಅರ್ಜುನನು ಅದೇ ಹೇಳಿದೆ ಅಲ್ಲ, ಚಂಚಲಾಹಿ ಮನಃ ಕೃಷ್ಣ. ಸೊ ಅಷ್ಟು ಚಂಚಲ ಇದೆ ಮನಸ್ಸ. ಸೊ ಮನಸ್ಸನ್ನು ಬಿಟ್ಬಿಡಿದ್ರಿ ಅಂದ್ರೆ ಅದು ಶತ್ರು ಆಗುತ್ತೆ, ಇಲ್ಲ ಅಂದ್ರೆ ಅದು ಫ್ರೆಂಡ್ ಮಾಡ್ಕೋಬೇಕು ಅವ್ರಿಗೂ. ಸೊ ಫ್ರೆಂಡ್ ಮಾಡಿದ್ರಿ ಅಂದ್ರೆ ಅದು ತುಂಬಾ ಈಸಿ ಆಗುತ್ತೆ ಅದು. ಬಟ್ ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೋಸ್ಕರನೇ ಫಸ್ಟ್ ಸ್ಟೇಜ್ ಏನು, ಸೊ ಅದಕ್ಕೋಸ್ಕರನೇ ಮಂತ್ರ ಅಂತ ಹೇಳಿದೆ. ಮನ್ ಮತ್ತೆ ತ್ರಯ. ಸೊ ಯಾವುದು ಮಂತ್ರ ಮನಸ್ಸನ್ನು ದೂರ ಮಾಡ್ಕೊಂಡ್ ಬಿಡ್ತಿರೋ ಅಂದ್ರೆ ಕೆಟ್ಟ ಥಾಟ್ಸ್ ಅದು ಹೋಗ್ಬೇಕು, ಒಳ್ಳೆ ಥಾಟ್ಸ್ ಬರ್ಬೇಕು. ಒಳ್ಳೆ ಥಾಟ್ಸ್ ಬರುತ್ತೆ ಅಂದ್ರೆ ಮನಸ್ಸ ಪ್ಯೂರ್ ಆಗುತ್ತೆ. ಕೆಟ್ಟ ಥಾಟ್ಸ್ ಬರುತ್ತೆ ಅಂದ್ರೆ ಮನಸ್ಸ ಕರಪ್ಟ್ ಆಗುತ್ತೆ. ಸೊ ಇದು ಹಾರ್ಡ್ವೇರ್ ತರಹ. ಇದು ವೈರಸ್ ಬರುತ್ತೆ ಅಂದ್ರೆ ಅದೆಲ್ಲ ಸಿಸ್ಟಮ್ ಹೋಗುತ್ತೆ. ಬಟ್ ಆಂಟಿ ವೈರಸ್ ಇದೆ ಅಂದ್ರೆ ವೈರಸ್ಸೇ ಬರಿಲ್ಲ. ಅದು ಆಂಟಿ ವೈರಸ್ಸೇ ಜಪ, ಹರೇ ಕೃಷ್ಣ ಮಹಾಮಂತ್ರ. ಬಟ್ ಅದು ಒಬ್ರೇ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಮನಸ್ಸು ಅಷ್ಟು ಚಂಚಲ, ಸ್ಟ್ರಾಂಗ್. ಅದಕ್ಕೋಸ್ಕರನೇ ಡಿವೋಟೀಸ್ ಜೊತೆ ಮಾಡ್ಬೇಕು. ಸೊ ಡಿವೋಟೀಸ್ ಒಂದ್ಸಲ ಡಿವೋಟೀಸ್ ಜೊತೆ ಮಾಡ್ತೀರಿ ಅಂದ್ರೆ, ಸೊ ಫುಲ್ ಟೈಮ್ ಡಿವೋಟೀಸ್ ಸ್ಪೆಸಿಫಿಕಲ್ಲಿ, ಸೊ ಫುಲ್ ಟೈಮ್ ಡಿವೋಟೀಸ್ ಜೊತೆ ಮಾಡ್ತೀರಿ ಅಂದ್ರೆ ಸೊ ಅವ್ರು ಇನ್ನೇನು ಅವರು ಹೇಳಿಲ್ಲ, ಬರೀ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಕಥಾ. ಸೊ ಅವ್ರ ಜೊತೆ ಕೃಷ್ಣ ಕಥಾ, ಅವ್ರ ಜೊತೆ ಜಪ ಅದು ಮಾಡ್ತೀರಿ ಅಂದ್ರೆ ಅದು ಸಂಕೀರ್ತನ. ಹರೇರ್ ನಾಮೈವ ಕೇವಲಂ ಕಲೋ ನಾಸ್ತೈವ ಗತಿರನ್ಯಥ. ಸೊ ಶ್ರೀಮದ್ ಭಾಗವತಂದಲ್ಲಿ ಲಾಸ್ಟ್ ಶ್ಲೋಕ ಅವ್ರು ಹೇಳಿದೆ, ಸೊ ಕೃತಯೋಧ್ಯಾಯತೆ ವಿಷ್ಣು. ಸೊ ಕೃತಯುಗದಲ್ಲಿ ಯುಗ ಧರ್ಮ ಏನಂದ್ರೆ ಧ್ಯಾನ. ಸೊ ಧ್ಯಾಯತೆ ವಿಷ್ಣು ತ್ರೇತಾಯೋ ಜಯತೋ ಮಖೈಹಿ. ಸೊ ತ್ರೇತಾಯುಗದಲ್ಲಿ ಯಜ್ಞ, ದ್ವಾಪರೇ ಪರಿಚರ್ಯಾಯ, ದ್ವಾಪರ ಯುಗದಲ್ಲಿ ವಿಗ್ರಹ ಅರ್ಚನ, ಮತ್ತೆ ಕಲೋ ತದ್ ಹರಿಕೀರ್ತನಾಥ್. ಸೊ ಹರಿ ಸಂಕೀರ್ತನ. ಬಟ್ ಅದು ಪ್ರಾಕ್ಟೀಸ್ ಮಾಡ್ಲಿಕ್ಕೋಸ್ಕರ ಜಪ.
ಪ್ರತಿ ದಿವಸ ಜಪ ಮಾಡಬೇಕು. ಕಣ್ಣಿಂತ ಮಿನಿಮಮ್ 16 ರೌಂಡ್ಸ್. ಅದಾದ್ಮೇಲೆ ಆಕ್ಚುಲಿ ಶ್ರೀಲ ಪ್ರಭುಪಾದವರೇನು ಒಬ್ರು ಕೇಳಿದೆ, ಶ್ರೀಲ ಪ್ರಭುಪಾದ ಒಂದು ಸಲ ನಾನು ಜಪ ಮಾಡ್ತೀನಿ ಅಂದ್ರೆ ನಾನು ಹೋಗ್ತೀನ ದೇವರ ಲೋಕದಲ್ಲಿ? ಸೊ ಶ್ರೀಲ ಪ್ರಭುಪಾದವರೇ ಹೇಳಿದೆ, ಫಸ್ಟ್ ಜಪ ಮಾಡ್ತೀರ ಅಂದ್ರೆ ಹ್ಯೂಮನ್ ಬೀಯಿಂಗ್, ಓಕೆ, ಮಿಕ್ಕಿಲೆಲ್ಲ ಎನಿಮಲ್ಸ್. ಸೊ ಯಾರ್ಯಾರು 16 ರೌಂಡ್ಸ್ ಮಾಡ್ತಿರೋ ಅವ್ರು ಫಸ್ಟ್ ಹ್ಯೂಮನ್ ಬೀಯಿಂಗ್ ಆಗುತ್ತೆ ಅವರು. ಸೊ ಅಂದ್ರೆ ಮಾನವ ಜನ್ಮ. ಸೊ ಅದಾದ್ಮೇಲೆ ಡಿವೋಟೀಸ್ ಜೊತೆ ಕ್ಲಾಸಸ್ ಮತ್ತೆ ಡಿವೋಟೀಸ್ ಸಾಂಗತ್ಯ ಅದು ಬೇಕೇ ಬೇಕು. ಸೊ ಅದು ಆಗುತ್ತೆ ಅಂದ್ರೆ ಅದು ಕೃಷ್ಣೈಸ್ಡ್ ಆಗುತ್ತೆ ಅದು. ಸೊ ಕೃಷ್ಣೈಸ್ಡ್ ಅಂದ್ರೆ ಮಿಕ್ಕಿಲ್ ಎಲ್ಲಾನು ಕೃಷ್ಣ ಚೈತನ್ಯದಲ್ಲಿ ಬರುತ್ತೆ ಅದು. ಸೊ ನಿರ್ಬಂಧ ಕೃಷ್ಣ ಸಂಬಂಧ. ಸೊ ಇನ್ನು ಮುಂಚೆ ಹೇಳಿದೆ ಅಲ್ಲ, ಟೈಪ್ ರೈಟರ್, ಏರೋಪ್ಲೇನ್, ಅದೆಲ್ಲ ನಿರ್ಬಂಧ ಕೃಷ್ಣ ಸಂಬಂಧ. ಅದು ಅಂದ್ರೆ ಆಕ್ಚುಲಿ ಅದು ಕೃಷ್ಣ ಸಂಬಂಧ ಇಲ್ಲ, ಬಟ್ ಯಾವ್ದ್ಯಾವ್ದು ಕೃಷ್ಣ ಜೊತೆ ನೀವು ಅಟ್ಯಾಚ್ ಮಾಡಿದ್ರು ಅದೆಲ್ಲ ಕೃಷ್ಣ ಸಂಬಂಧ ಆಗುತ್ತೆ ಅದು. ಸೊ ಅದು ಹೆಂಗೆ ಅಂದ್ರೆ, ಒಂದು ಫೈರ್ದಲ್ಲಿ ನೀವು ಒಂದು ಐರನ್ ರಾಡ್ ಹಾಕ್ತೀರಿ ಅಂದ್ರೆ ಐರನ್ ರಾಡ್ನು ಅದು ರೆಡ್ ಹಾಟ್ ಆಗುತ್ತೆ. ಸೇಮ್ ಫೈರ್ ಕ್ವಾಲಿಟೀಸು ಬರುತ್ತೆ ಇಲ್ಲಿ. ಸೊ ಆ ತರಹನೇ. ಸೊ ಯಾರ್ಯಾರು ಡಿವೋಟೀಸ್ ಜೊತೆ ಅಂದ್ರೆ ಮೈನ್ಲಿ ಮಧ್ಯಮಾಧಿಕಾರಿ ಇಲ್ಲ ಅಂದ್ರೆ ಉತ್ತಮಾಧಿಕಾರಿ. ಉತ್ತಮಾಧಿಕಾರಿ ಅಂದ್ರೆ ಗುರುಗಳು. ನೆಕ್ಸ್ಟ್ ಅಟ್ಲೀಸ್ಟ್ ಮಧ್ಯಮಾಧಿಕಾರಿ ಅಂದ್ರೆ ಫುಲ್ ಟೈಮ್ ಡಿವೋಟೀಸ್ ಜೊತೆ ಸಾಂಗತ್ಯ ಬೇಕು, ಜಪ ಮಾಡ್ಬೇಕು ಅವ್ರ ಜೊತೆ. ಸೊ ಅದು ಜಪ ಮಾಡ್ತೀರಿ ಅಂದ್ರೆ ಅದು ಸಂಕೀರ್ತನ ಮಹಾಯಜ್ಞ ಅದು. ಸೊ ಕಲೋತದ್ ಹರಿಕೀರ್ತನಾಥ್. ಸೊ ಕಲಿಯುಗದಲ್ಲಿ ಸಂಕೀರ್ತನ ಮಹಾಯಜ್ಞ. ಸೊ ಅದಕ್ಕೋಸ್ಕರನೇ ಟೆಂಪಲ್ ಹೋಗೇಬೇಕು, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕ್ಲಾಸಸ್ ಅಟೆಂಡ್ ಮಾಡೇಬೇಕು, ಅದರಲ್ಲಿ ಕೀರ್ತನ ಮಾಡೇಬೇಕು, ಅದು ಡಿವೋಟೀಸ್ ಜೊತೆ. ಸೊ ಬೆಸ್ಟ್ ಟೈಮ್ ಏನು ಜಪ ಮಾಡ್ಲಿಕ್ಕೂ ಸಂಕೀರ್ತನ ಮಾಡ್ಲಿಕ್ಕೂ ಬೆಳಿಗ್ಗೆ. ಯಾಕಂದ್ರೆ ಮೈಂಡ್ ತುಂಬಾ ಸ್ಟೇಬಲ್ ಆಗುತ್ತೆ. ಇನ್ನೇನು ಆಡ್ ಮಾಡ್ಬೇಕಂದ್ರೆ ನೀವು ಮಾಡ್ಬೋದ್ರಿ, ನಮ್ಗೂ ಜಸ್ಟ್ ಸ್ವಲ್ಪನೇ ಗೊತ್ತು. ಸೊ ಮಾತಾಜಿ ಪ್ರಭುಜಿ ನಿಮ್ಗೆ ಏನೇ ಮಾಡ್ಬೇಕಂದ್ರೆ ಆಡ್ ಮಾಡ್ಬೋದಂದ್ರೆ ಮಾಡ್ಬೋದು. ಹರೇ ಕೃಷ್ಣ. ಶ್ರೀವಾಸ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ನಮ್ಗೆ ಆಕ್ಚುಲಿ ಏನು ಗೊತ್ತಿಲ್ಲ ಪ್ರಭುಜಿ. ಸೊ ಸಾರಿ, ನಾನು ಮಿಸ್ಟೇಕ್ ಪ್ರಭುಜಿ ಏನಾದ್ರು ಅವರ ಮಾಡಿದೆ ಅಂದ್ರೆ. ಮುಖವನ್ನು ತೋರಿಸಿ ಪ್ರಭುಜಿ, ಮುಖಾರವಿಂದವನ್ನು ತೋರಿಸಿ. ಪ್ರಭುಜಿ ಸಿಗ್ನಲ್ಸ್ ಇದೆಯಾ ನಿಮ್ದು? ಇವಾಗ ಸಿಗ್ನಲ್ಸ್ ಇದೆ ಪ್ರಭು. ಸರಿ ಇದೆ, ಬಟ್ ನಾನ್ ಮುಖ ನೋಡ್ಕೊಳ್ಳಿ ಏನ್ ಮಾಡ್ತೀರಿ ಮಾತಾಜಿ? ನಿಮ್ಮ ನೋಡಿದೇನೋ ಅಂತ ಹೇಳಿ ನೋಡ್ಬೇಕು ಪ್ರಭುಜಿ ಅಷ್ಟೇ. ಇಲ್ಲ ಇಲ್ಲ ಬಹಳ ವರ್ಷ ಮಾತಾಜಿ, ಇದ್ರು ಮಂಗಳೂರಿನಲ್ಲಿ ಇದ್ರು. ಟೆಂಪಲ್ ಅಲ್ಲಿ ನೋಡಿದಿರಾ? ಟೆಂಪಲ್ ಅಲ್ಲಿ ಬಂದಿದೆ ನಾನು, ಬಟ್ ಫೇಸ್ ಅಲ್ಲಿ ಏನಿದೆ ಮಾತಾಜಿ? ಪ್ರಭುಜಿ ಅಷ್ಟೇ. ಸೊ ಏನಾದ್ರು ಡೌಟ್ಸ್ ಇದ್ರೆ ಪ್ರಭುಜಿ ಕೇಳ್ಬೋದು, ಏನೋ ಪ್ರಶ್ನೆಗಳಿದ್ರೆ. ಪ್ರಭುಜಿ ನಾವು ಅಲ್ಲಿ ಸೇವೆ ದಿವಸ ಇದ್ರೆ ಇವರು ಪ್ರಭುಜಿ ಮಾತಾಜಿ ಎಲ್ಲ ಇವರು ಬಂದಿದ್ರಲ್ಲ ಅಧ್ಯಕ್ಷರು ಮತ್ತೆ ಇವರದೆಲ್ಲ ಮೀಟಿಂಗ್ ಆಗುವಾಗ ಇವರು ಇದ್ರ? ಇಲ್ಲ ಮೊನ್ನೆ ಬರ್ಲಿಕ್ಕೆ ಪ್ರಭುಗೆ ಮೊನ್ನೆ ಬರ್ಲಿಕ್ಕೆ ಆಗ್ಲಿಲ್ಲ. SIDC ಮೀಟಿಂಗ್. ಸೊ ಪ್ರಭುಜಿ ಅವರು ಬೇರೆ ಬೇರೆ ಈ ಮಟ್ಟದ ಜ್ಞಾನ ಅಂತ ಇಲ್ಲಿ ಹೇಳಿದ್ದು, ಮತ್ತೆ ನಮಗೆ ಇದು ಗುರುಷ್ಯ ಪರಂಪರೆಯಲ್ಲೇ ನಾವು ಇದನ್ನ ಪಡಿಬೇಕು. ಅವಾಗ ನಮಗೆ ಈ ಜ್ಞಾನವನ್ನು ಪಡಿಬಹುದು. ನಾವು ನಮ್ಮ ಒಂದು ನೇರವಾದ ಇದರಿಂದ ಅನುಭವದಿಂದ ಸಾಧ್ಯ ಇಲ್ಲ, ನಮ್ಮ ಇಂದ್ರಿಯಗಳಿಂದ ಆಗೋದಿಲ್ಲ. ಮತ್ತೆ ಒಂದು ಕಡೆ ಭಕ್ತಿ ತುಂಬಾ ಸುಲಭ ಕೂಡ, ಒಂದು ಕಡೆ ತುಂಬಾ ಕಷ್ಟ ಕೂಡ ಅಂತ ಹೇಳಿದ್ರು. ಸೊ ಅವರೇ ಭರತ ಮಹಾರಾಜರ ಇದರ ಜೀವನದಲ್ಲಿ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಆದ್ರೆ ಅಜಾಮಿಳನ ಇದು ನೆನಪು ಮಾಡ್ಕೊಂಡ್ರೆ ನಮ್ಗೆ ಕೂಡ ಇಲ್ಲ ಸಾಧ್ಯ ಆಗತ್ತೆ ಅಂತ ಬರುತ್ತೆ. ಅದು ಕೂಡ ಹೇಳಿದ್ರು ಪ್ರಭುಜಿ. ಮತ್ತೆ ಅಜಾಮಿಳನ ಇದರಲ್ಲಿ ಹೇಗೆ ಅವರು ಭಕ್ತರ ಸಂಘ ಅದರ ಒಂದು ಇದನ್ನು ತಗೊಳ್ಳಿಲ್ಲ ಅವರು, ಹಾಗಾಗಿ ಅವರು ಪತನಗೊಂಡ್ರು. ಸೊ ರೀತಿ ಕೂಡ ಅವ್ರು ಹೇಳಿದ್ರು. ಭಕ್ತರ ಸಂಘದಲ್ಲಿ ಇದ್ರೆ ನಾವೇನಾದ್ರೂ ದಾರಿ ತಪ್ಪಿದ್ರು ಕೂಡ ಭಕ್ತರು ನಮ್ಮನ್ನು ಮತ್ತೆ ಹೇಳ್ಕೊಂಡು ಬರ್ತಾರೆ ನಮ್ಮನ್ನ. ಸೊ ಪ್ರಭು ಹಾಗೆ ನಮ್ಮ ಒಂದು ಭಕ್ತರ ಸಂಘ ಮುಖ್ಯ ನಮ್ಗೆ, ಅದರ ಒಂದು ಮಾತು ಕೂಡ ತಿಳಿಸ್ಕೊಟ್ರು. ಮತ್ತೆ ಹೇಗೆ ಮನಸ್ಸೇ ನಮ್ಮದು ದೊಡ್ಡ ಶತ್ರು, ಅದು ಕೂಡ ಬಹಳ ಚೆನ್ನಾಗಿ ಹೇಳಿದ್ರು. ಮನಸ್ಸನ್ನು ನಿಗ್ರಹಿಸಿದ್ರೆ ಅದು ಸ್ನೇಹಿತನಾಗುತ್ತೆ, ಹಾಗೂ ನಮಗೆ ಆಧ್ಯಾತ್ಮಿಕ ಜೀವನಕ್ಕೆ
ಅದು ಸಹಾಯ ಮಾಡುತ್ತೆ. ಇಲ್ಲ ಅಂದ್ರೆ ಅದೇ ಮನಸ್ಸು ನಮ್ಮ ಶತ್ರುವಾಗಿ ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ನಮ್ಮ ಮನಸ್ಸು. ಸೊ ಹಾಗೆ ಅವರು ಮನಸ್ಸನ್ನು ನಿಗ್ರಹಿಸೋದು ಮಂತ್ರ, ಯಾರೇ ಕೃಷ್ಣ ಮಂತ್ರ ಜಪದಿಂದ ಮತ್ತೆ ಭಕ್ತರ ಸಂಘದಿಂದ ಈ ಮನಸ್ಸನ್ನು ನಾವು ಇದನ್ನು ಬಲವಾಗಿ ಮಾಡಿ ಅದನ್ನು ನಮ್ಮ ಮಿತ್ರನಾಗಿ ಮಾಡಬೇಕು. ಸೊ ನನಗೆ ಸೊ ಇನ್ಯಾರಾದ್ರೂ ಪ್ರಭು ಹೇಳಿದ ಪಾಯಿಂಟ್ಸ್ ಯಾರಾದೇನಾದ್ರೆ ಅವ್ರಿಗೆ ಇಷ್ಟ ಆಗಿದ್ದು ಹೇಳ್ತೀರಾ ಅಂದ್ರೆ ಹೇಳ್ಬೋದು. ಪ್ರಭುಜಿ, ಎಲ್ಲವನ್ನು ಕೃಷ್ಣನ ಇದಕ್ಕೆ ಸೇವೆಗೆ ನಾವು ಬಳಸಬೇಕು ಅಂತ ಉಂಟಲ್ವಾ? ನಿನ್ನೆ ಚೈತನ್ಯ ಚರಿತಾಮೃತದಲ್ಲಿ ಬಾಂಬ್ ಕೂಡ ಬಳಸಬೇಕು ಅಂತ ಬಂತು. ಅದು ಹೇಗೆ ಬಳಸಬೇಕು? ಅದಾಯ್ತು ಒಮ್ಮೆ ವಿವರಣೆ, ನೀವಿರ್ಲಿಲ್ಲ ಕಾಣ್ಬೇಕು. ಮಾತಾಜಿ ಅದೇ ಹೇಳಿದ್ದು. ಆ ಬಾಂಬ್ ಅಂದ್ರೆ ಅದೇ ನಾನು ಪ್ರಭುನು ಹೇಳಿದ್ರು ಅದೇ ಅಂತ. ಆ ಬಾಂಬ್ನ ನೀವು ಉಪಯೋಗಿಸಿ, ಯಾರು ಕೃಷ್ಣ ಪ್ರಜ್ಞೆನ ಪಾಲನೆ ಮಾಡೋದಿಲ್ಲ ಅವ್ರ ಮೇಲೆ ಹಾಕಿ, ಬಾಂಬ್ ಹಾಕಿ ಅವ್ರಿಗೆ. ಪ್ರಭುಪಾದರು ಏನ್ ಹೇಳ್ತಾರೆ, ಅವ್ರ ಭಕ್ತರು ಕೇಳ್ತಾರೆ ಪ್ರಭುಪಾದರಿಗೆ ಅಧಿಕಾರ ಸಿಕ್ಕಿದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ, ಒಂದು ಕಾನೂನು ಮಾಡಿ ಎಲ್ಲರೂ ಕೂಡ 16 ಸುತ್ತು ಜಪ ಮಾಡ್ಬೇಕು, 4 ನಿಯಮಗಳು ಪಾಲನೆ ಮಾಡ್ಬೇಕು, ಇದು 5 ಕಮ್ಯಾಂಡ್ಮೆಂಟ್ ಅಂತ ಹೇಳ್ತಾರೆ. ಹೇಗೆ ಬೈಬಲ್ ಅಲ್ಲಿ ಅವರು 10 ಕಮ್ಯಾಂಡ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಹಾಗೆ ನಮಗೆ ಶ್ರೀಲ ಪ್ರಭುಪಾದ 5 ಕಮ್ಯಾಂಡ್ಮೆಂಟ್. ಸೊ ಪ್ರಭುಗಳು ಕ್ಲಾಸಲ್ಲಿ ಹೇಳ್ತಾ ಇದ್ರು 16 ಸುತ್ತು ಜಪ ಮಾಡ್ಬೇಕು ನಾವು ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಪ್ರಭುಪಾದರು ಕೂಡ ತುಂಬಾ ಒತ್ತಾಯ ಕೊಟ್ಟಿದ್ದಾರೆ, 16 ಸುತ್ತು ಜಪ, 4 ನಿಯಮಗಳು ಪಾಲನೆ ಮಾಡ್ಬೇಕು. ನಮಗೆ ಕಾನೂನು ನಮ್ಗೆ ಸಿಕ್ಕಿದ್ರೆ, ಅಧಿಕಾರ ಸಿಕ್ಕಿದ್ರೆ ವಿಶ್ವದಲ್ಲಿ, ದೇಶದಲ್ಲಿ, ಸೊ ಪ್ರತಿಯೊಬ್ಬರತನ ಇದು ಮಾಡೋ ಒಂದು ನಾವು ಇದು ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಹಾಗ ಯಾರು ಮಾಡೋದಿಲ್ಲ. ಒಂದೊಂದ್ಸಲ ಪ್ರಭುಪಾದ ಹೇಳ್ತಾರೆ, ಹಿರಣ್ಯಕಶಿಪು ಏನ್ ಮಾಡ್ತಾ ಇದ್ರು, ತನ್ನ ಮಗನನ್ನು ಪ್ರಹ್ಲಾದನನ್ನು ಕೊಲ್ಲಿಕ್ಕೆ ಬಹಳ ಪ್ರಯತ್ನ ಪಟ್ರು. ಯಾಕೆ ಅಂದ್ರೆ ಅವ್ರ ಮಾತು ಕೇಳ್ತಾ ಇಲ್ಲ. ಸೊ ಹಾಗೆ ನಾವು ಒಂದು ರೀತಿ ಮಕ್ಕಳಿಗೆ ಕೂಡ ಒಂದೊಂದ್ಸಲ ಇದು ಒತ್ತಾಯ ಮಾಡ್ಬೋದು. ಅವ್ರು ಭಕ್ತಿ ಮಾಡ್ತಾ ಇಲ್ಲ ಅಂದ್ರೆ ನಾವು ಆ ರೀತಿ ಮಾಡ್ಬೋದು ಅಂತ ಹೇಳ್ತಾರೆ. ಎನಿವೆ ಇದೆಲ್ಲ ಇನ್ನೊಂದು ರೀತಿಯಲ್ಲಿ ಪ್ರಭುಪಾದ ಇನ್ನೊಂದು ಆಂಗಲ್ ಅಲ್ಲಿ ಹೇಳೋದು. ಅಂದ್ರೆ ಒಂದು ಒತ್ತಾಯ, ಒಂದು ಬಲಾತ್ಕಾರ, ಒಂದು ಹಿಂಸೆ, ಇದಕ್ಕೂ ಕೂಡ ಪ್ರಯೋಜನ ಇದೆ ಅಂದ್ರೆ ಇದನ್ನು ನಾವು ಕೃಷ್ಣ ಪ್ರಜ್ಞೆಯ ಉದ್ದೇಶವನ್ನು ನಾವು ಅರ್ಥ ಮಾಡ್ಕೊಂಡು ಅದಕ್ಕೋಸ್ಕರ ಉಪಯೋಗಿಸ್ಬೇಕು. ಇವಾಗ ಉಗ್ರಗಾಮಿಗಳಿದ್ದಾರೆ, ಅವ್ರಿಗೆ ನೀವು ಬಾಂಬ್ ಉಪಯೋಗಿಸದೆ ಅವರಿಗೆ ನೀವು ಇದು ಬಿಳಿ ಬಾವುಟ ಇಟ್ಕೊಂಡ್ರೆ ಆಗತ್ತಾ? ಅವ್ರಿಗೆ ವೈಟ್ ಫ್ಲಾಗ್ ಇಟ್ಕೊಂಡು ಅವ್ರಿಗೆ ಶಾಂತಿ 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 ಅಂತ ಹೇಳಿದ್ರೆ ಆಗತ್ತಾ? ಅವ್ರು ಕೇಳೋದಿಲ್ಲ ಅವ್ರ ಮಾತು. ಅವ್ರಿಗೆ ನೀವು ಬಾಂಬ್ ಹಾಕ್ಲೇಬೇಕು. ಆತರ ಒಬ್ಬರ ಮೇಲೆ ಬಾಂಬ್ ಹಾಕಿದ್ರೆ ಬೇರೆಯವ್ರಿಗೆ ನಿಮ್ಗೆ ಭಯ ಬರುತ್ತೆ. ನಾವ್ ಈ ತರ ಮಾಡಿದ್ರೆ, ನಾವು ಚಿಕ್ಕ ಒಂದು ಕೃತ್ಯ ಮಾಡಿದ್ರೆ ನಮ್ಗೆ ಇಷ್ಟು ರೀತಿಯ ಒಂದು ಶಿಕ್ಷೆ ಕೊಡ್ತಾರೆ. ಸೊ ಉಗ್ರಗಾಮಿಗಳಾಗ್ಬೋದು, ಈ ರೀತಿ ಅಧರ್ಮದ ಚಟುವಟಿಕೆಗಳಿರೋ ವ್ಯಕ್ತಿಗಳಾಗ್ಬೋದು, ಅವರಿಗೆ ಈ ತರ ಬೇಕಾಗಿದೆ. ಹಿಂಸೆ, ಇದು ಭಯ, ಇದೆಲ್ಲ ಅಗತ್ಯ ಇದೆ. ಈ ಬಾಂಬು ಅವಾಗ ಮಾಡಿದ್ರೆ ಮತ್ತೆ ಅವ್ರು ಮಾಡೋದಿಲ್ಲ. ಮತ್ತೆ ಸಾಕಪ್ಪ, ಮತ್ತೆ ಇವರ ಹತ್ರ ನಾವು ಇವರಿಂದ ಸ್ವಲ್ಪ ದೂರವೇ. ಸೊ ಬಾಂಬ್ ಬೇಕು, ಅಗತ್ಯ ಇದೆ ಬಾಂಬ್. ಸೊ ಯಾವ ರೀತಿಯ ಒಂದು ಅಧರ್ಮದ ಚಟುವಟಿಕೆಯಲ್ಲಿರುವ ವ್ಯಕ್ತಿಗಳಿಗೆ, ಉಗ್ರಗಾಮಿಗಳಿಗೆ ಹಾಗೆ ಬಾಂಬ್ ಅಗತ್ಯ ಇದೆ ಅವರಿಗೆ. ಅದು ಕೂಡ ಕೃಷ್ಣ ಸೇವೆನೇ ಆಗುತ್ತೆ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ನೀವು ಬೃಂದಾವನದಿಂದ ಹೋಗಿ ಬಂದಿದ್ದೀರಾ, ಏನು ಬೃಂದಾವನದ ಏನಾದ್ರು ನಮ್ಮ ಅನುಭವ ಇದ್ರೆ ಹೇಳಿ. ಮೊನ್ನೆ ನೀವು ಅಲ್ಲಿ ಕಮಲೇಶ್ ಪ್ರಭು ಸ್ಪೆಷಲ್ ಏನಾದ್ರು ಇದ್ರೆ, ಏನೆಲ್ಲ ಚೇಂಜಸ್ ಆಗಿದೆ? ಪರಿಕ್ರಮ ಅಂದ್ರೆ ಇಲ್ಲ, ಫಸ್ಟ್ ಬೃಂದಾವನ ಅಂದ್ರೆ ಅದು ಆಕ್ಚುಲಿ ಒಂದು ಸ್ಥಾನ ಇಲ್ಲ. ಅದು ನಮ್ ಪ್ರಕಾರ ಅದು ಹೋಮ್. ಸೊ ಶ್ರೀ ಪ್ರಭುಪಾದವರೇ ಹೇಳ್ತಾ ಇದ್ದಾರಲ್ಲ, ಬ್ಯಾಕ್ ಟು ಹೋಮ್, ಬ್ಯಾಕ್ ಟು ಗಾಡೆಡ್. ಅಂದ್ರೆ ಅದು ಹೋಮ್, ಎಲ್ಲಾ ಜನ, ಅದು ವಸುದೇವ ಕುಟುಂಬಕಂದು ಅದು ಮನೆ, ಅದು ನಿಮ್ದು ಮನೆ, ನಮ್ದು ಮನೆ, ಎಲ್ಲಾ ಜನದು ಮನೆ ಅದು. ಸೊ ಅಲ್ಲಿ ಹೋಗ್ಲಿಕ್ಕೂ ನಾನು ಕೆಲವರು ಮಹಾರಾಜ್ ಅವರೇ ಮುಖ ಎಂದು ನಾನು ಕೇಳಿಸಿದೆ. ಸೊ 5 ಪೀಪಲ್ದು ಅದು ಆಶೀರ್ವಾದ ತೆಗಿಬೇಕು ಫಸ್ಟ್ ಹೋಗ್ಬಿಟ್ಟೆ. ಸೊ ಫಸ್ಟ್ ರಜ್ ಅಂದ್ರೆ ಅಲ್ಲಿ ಮಟ್ಟಿ. ಸೊ ರಜ್ ಅದು ಸಾಧಾರಣ ರಜ್ ಇಲ್ಲ, ಅದು ರಜ್ ಅರ್ಥ ಆಗುತ್ತೆ ಅಲ್ಲ ಎಲ್ಲ ಜನಗೂ? ಅಂದ್ರೆ ಧೂಳು, ಬ್ರಜವಿನ ಧೂಳು, ಮಣ್ಣಿಗೆ ನಮಸ್ಕಾರ. ಮಣ್ಣೆ, ಕರೆಕ್ಟ್, ಧೂಳಿ, ಮಣ್ಣೆ. ಸೊ ಅದು ಫಸ್ಟ್ ಅದಕ್ಕೂ ಪ್ರಣಾಮ ಮಾಡ್ಕೋಬೇಕು.
ಸೊ ನೆಕ್ಸ್ಟ್ ಕುಂಜ್ ಅಂದ್ರೆ ಲತಾ ಪತಾ ಅಂದ್ರೆ ಅದು ಟ್ರೀಸ್ ಪ್ಲಾಂಟ್ಸ್, ಗಿಡ ಮರ ಬಳ್ಳಿಗಳು. ಹಾ ಅದಕ್ಕೂ ಪ್ರಣಾಮ ಮಾಡ್ಕೋಬೇಕು. ಮತ್ತೆ ಬ್ರಜವಾಸಿ. ಮತ್ತೆ ಇನ್ನೊಂದೇನಂದ್ರೆ ಇದು ನೆಕ್ಟರ್ ಆಫ್ ಡಿವೋಷನ್ ದಲ್ಲಿ ಅವರು ಇಟ್ಟಿದೆ. ಸೊ ಫಸ್ಟ್ ಒಂದೇ ಕೈದಲ್ಲಿ ಪ್ರಣಾಮ ಮಾಡ್ಕೊಲಿಕ್ಕೆ ಆಗಿಲ್ಲ, ಸೊ 2 ಕೈದಲ್ಲಿ ಪ್ರಣಾಮ ಮಾಡ್ಕೋಬೇಕು. ಬೆಸ್ಟ್ ಈಸ್ ಅಷ್ಟಾಂಗ ಪ್ರಣಾಮ. ಸೊ ಅಷ್ಟಾಂಗ ಪ್ರಣಾಮ ಬೆಸ್ಟ್, ಇಲ್ಲ ಅಂದ್ರೆ ಪಂಚಾಂಗ ಪ್ರಣಾಮ, ಇಲ್ಲ ಅಂದ್ರೆ 2 ಕೈದಲ್ಲಿ ಸೊ ಅದು ಪ್ರಣಾಮ ಮಾಡ್ಕೋಬೇಕು. ಸೊ ಒಂದು ಕೈದಲ್ಲಿ ಮಾಡ್ಲಿಕ್ಕೆ ಇಲ್ಲ, ಭೂಮಾತಾನು ಒಂದು ಕೈದಲ್ಲಿ ಪ್ರಣಾಮ ಮಾಡ್ಲಿಕ್ಕಿಲ್ಲ, ದೇವರೇನು ಮಾಡ್ಲಿಕ್ಕಿಲ್ಲ. ಇದು ತುಂಬಾ ಕಾಮನ್ ಪ್ರಾಕ್ಟೀಸ್. ತಂಗ ತಾಯಿ ಅವ್ರಿಗೆಲ್ಲ ಒಂದೇ ಕೈದಲ್ಲಿ ಪ್ರಣಾಮ ಮಾಡ್ತಿದ್ದಾರೆ. ಸೊ ಅದು ರಾಂಗ್. ಇದು ಆ ತರಹ ಮಾಡ್ಲಿಕ್ಕಿಲ್ಲ. ಸೊ ಆಕ್ಚುಲಿ 2 ಕೈದಲ್ಲೇ ಮಾಡ್ಬೇಕು. ಸೊ ಫಸ್ಟ್ ಈಸ್ ರಜಾ, ಮತ್ತೆ ಸೆಕೆಂಡ್ ಪ್ಲಾಂಟ್ಸ್ ಟ್ರೀಸ್ ಕುಂಜ್, ಮತ್ತೆ ಥರ್ಡ್ ಈಸ್ ಇವರು ಬ್ರಜವಾಸಿ. ಸೊ ಬ್ರಜವಾಸಿ ಆಗ್ಬಿಟ್ಟು ಫೋರ್ತ್ ಯಮುನಾ ನದಿ. ಯಾಕಂದ್ರೆ ಯಮುನಾನು ಸೊ ಅವರು ಇದು ಅವ್ರು ಕೊಡ್ತೀರಿ ಅಂದ್ರೇನೆ ಕೃಷ್ಣ ಭಕ್ತಿ ಬರುತ್ತೆ. ಸೊ ಯಮುನಾ ನದಿ. ಫಿಫ್ತ್ ಗೋಪೇಶ್ವರ್ ಮಹಾದೇವ್. ಸೊ ಗೋಪೇಶ್ವರ್ ಮಹಾದೇವ್ ಕ್ಷೇತ್ರಪಾಲಕ. ಎಲ್ಲೆಲ್ಲಿ ನೀವು ಕೃಷ್ಣ ಮಂದಿರ ನೋಡ್ತಿರೋ, ಸೊ ಅದರಲ್ಲಿ ಎಲ್ಲಾ ಕ್ಷೇತ್ರದ್ದು ಕ್ಷೇತ್ರಪಾಲಕ ಅದು ಶಿವನೇ. ಅದರಲ್ಲಿ ಒಂದು ಸ್ಟೋರಿ ಇದೆ, ಅದು ಆಕ್ಚುಲಿ ನೆಕ್ಸ್ಟ್ ಟೈಮ್ ಹೇಳ್ಬೋದು. ಸೊ ಬಟ್ ಕ್ಷೇತ್ರಪಾಲ ಶಿವ. ಸೊ ಗೋಪೇಶ್ವರ್ ಮಹಾದೇವ್ ಅಲ್ಲಿ ಕ್ಷೇತ್ರಪಾಲಕ ಬೃಂದಾವನ ಅದು. ಸೊ ಅವ್ರದ್ದು ದರ್ಶನ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಗೋಪೇಶ್ವರ ಆಗ್ಬಿಟ್ಟು ನೆಕ್ಸ್ಟ್ ಬರುತ್ತೆ ನಮ್ ಗುರುಗಳು ಶ್ರೀಲ ಪ್ರಭುಪಾದ್. ಸೊ ಅವ್ರದ್ದು ಸಮಾಧಿ ಇದೆ ಅಲ್ಲಿ. ಸೊ ಕಣ್ಣಿಂದ ಅಲ್ಲಿ ಹೋಗ್ಬೇಕು, ಶ್ರೀಲ ಪ್ರಭುಪಾದ್ ವರೆದು ಆಶೀರ್ವಾದ ತೆಗಿಬೇಕು. ಇದೆಲ್ಲ ತೆಗಿಲ್ಲ ಅಂದ್ರೆ ಅದು ಯೂಸ್ಲೆಸ್ ಬೃಂದಾವನ ವಿಸಿಟ್. ಬರೀ ಮೊಬೈಲ್ ರೀಲ್ಸ್ಗೋಸ್ಕರ ತುಂಬಾ ಜನ ಬರ್ತಾ ಇದ್ದಾರೆ. ಒಂದು ಕಾಲ್ ಬಂದಿದೆ. ಈಗ ವಾಯ್ಸ್ ಬರ್ತಾ ಇದೆ ಅಲ್ಲ ರೀ? ಸೊ ಶ್ರೀಲ ಪ್ರಭುಪಾದ್ ವರೆ ಅವರದು ಆಶೀರ್ವಾದ ತೆಗಿಬೇಕು. ಮಾನಸದಲ್ಲಿ ಗುರು ಮಹಾರಾಜ್ದು, ನೀವು ಯಾರ ಜೊತೆಯಿಂದ ನೀವು ಇದು ದೀಕ್ಷಾ ತಗೊಂಡಿದ್ರೋ, ಇಲ್ಲ ಅಂದ್ರೆ ದೀಕ್ಷಾಗೋಸ್ಕರ ಆಸ್ಪೈರ್ ಮಾಡ್ತಾ ಇದ್ದಾರೋ ಅವರದು ಆಶೀರ್ವಾದ ತೆಗಿಬೇಕು. ನಾನ್ ಗುರುಗಳು ಶ್ರೀಲ ಜಯಪತಾಕ್ ಮಹಾರಾಜ್. ಸೊ ಅವರದು ಆಶೀರ್ವಾದ ತೆಗಿಬೇಕು. ನೆಕ್ಸ್ಟ್ ಬರುತ್ತೆ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ. ರೂಪ ಗೋಸ್ವಾಮಿ ಪಾದ್ವರೆದು ಅವರ ಸಮಾಧಿ ರಾಧಾ ದಾಮೋದರದಲ್ಲಿ ಇದೆ. ಸೊ ಅವರದು ಆಶೀರ್ವಾದ ತೆಗಿಬೇಕು. ಅವರ ಆಶೀರ್ವಾದ ಆಕ್ಚುಲಿ ಶ್ರೀಲ ಪ್ರಭುಪಾದವರೇನು ತಗೊಂಡಿದ್ದೆ. ಸೊ ಅದಕ್ಕೋಸ್ಕರನೇ ಅವ್ರಿಗೆ ಅಷ್ಟು ಶಕ್ತಿ ಬಂದಿದೆ. ಸೊ ಶ್ರೀಲ ರೂಪ ಗೋಸ್ವಾಮಿ ಅವ್ರದ್ದು ಆಶೀರ್ವಾದ ತೆಗಿಬೇಕು. ಮತ್ತೆ ಸನಾತನ ಗೋಸ್ವಾಮಿ ಅವರದು ಸಮಾಧಿ ರಾಧಾ ಮದನ ಮೋಹನ್ ಟೆಂಪಲ್ ದಲ್ಲಿ ಇದೆ. ಸೊ ಅವ್ರದ್ದು ತೆಗಿಬೇಕು. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಇದು ಆಗ್ಬಿಟ್ಟೆ ವೃಂದಾವನ ಟ್ರಿಪ್ ಮಾಡ್ಬೋದು. ಬಟ್ ನಾನು ಆಕ್ಚುಲಿ ಜಾಸ್ತಿ ಹೋಗಿಲ್ಲ, ಒಂದೇ ದಿವಸ ಇದೆ ನಮ್ಮ ಹತ್ರ. ಸೊ ಆಕ್ಚುಲಿ 3 ಪ್ರಿಸೈಡಿಂಗ್ ಡಿಟೀಸ್, ಶ್ರೀ ಗೋವಿಂದ, ಗೋಪಿನಾಥ, ಮದನ ಮೋಹನ, ಅದು 3 ಮೋಸ್ಟ್ ಇಂಪಾರ್ಟೆಂಟ್ ಡಿಟೀಸ್. ಸೊ ಅಲ್ಲಿ ಹೋಗಿದೆ, ಅಲ್ಲಿ ದರ್ಶನ ತಗೊಂಡಿದೆ. ಅದಾದ್ಮೇಲ ನಾನು ರಾಧಾಕುಂಡ್ ಹೋಗಿದೆ. ಯಾಕಂದ್ರೆ ಅದು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಉಪದೇಶಾಮೃತದಲ್ಲಿ ಅವರು ತೋರಿಸಿದೆ. ಫಸ್ಟ್ ಆಕ್ಚುಲಿ ಮೋಸ್ಟ್ ವ್ಯಾಲ್ಯೂಡ್ ಪ್ಲೇಸ್ ಇನ್ ಎಂಟೈರ್ ಕಾಸ್ಮೋಸ್ ಏನಂದ್ರೆ ವೈಕುಂಠ. ಬಟ್ ವೈಕುಂಠ ಮೇಲೆ ಇನ್ನೊಂದು ಇದೆ, ಮಥುರಾಪುರಿ. ಸೊ ಅಲ್ಲಿ ಕೃಷ್ಣ ದೇವಾದಿದೇವ ಅವರು ಜನ್ಮ ತಗೊಂಡಿದೆ. ಸೊ ಅದು ಆಕ್ಚುಲಿ ಬೃಂದಾವನ್, ಅದು ಆಕ್ಚುಲಿ ಇದು ವೈಕುಂಠ ಮೇಲೆ ಇದೆ ಇದು. ಸೊ ತುಂಬಾ ಒಳ್ಳೆ ಇದೆ ಅದು. ನೆಕ್ಸ್ಟ್ ಅದು ಮೇಲೆ ಇನ್ನೊಂದಿದೆ, ವೈಕುಂಠ ಜನಿತೋವರ ಮಧುಪುರಿ ತತ್ರ ಪಿರಾಸ ಉತ್ಸವಾತ್ ಬೃಂದಾ ಅರಣ್ಯ. ಸೊ ನೆಕ್ಸ್ಟ್ ಅದ್ಮೇಲೆ ಬೃಂದಾವನ್. ಸೊ ಅರಣ್ಯ ಅದೆಲ್ಲ, ತಲವನ್ ಅದೆಲ್ಲ. ಸೊ
ಒನ್ ಅಂದ್ರೆ ಫಾರೆಸ್ಟ್. ಸೊ ಅದು ಆಕ್ಚುಲಿ ಬೆಸ್ಟ್. ಬಟ್ ಅದು ಮೇಲೆ ತತ್ರಪಿ ರಸೋತ್ಸವದ್ ಬೃಂದಾರಣ್ಯ ಉದರಪಾಣಿ ರಮಣಾತ್ ತತ್ರಪಿ ಗೋವರ್ಧನ. ಸೊ ಅದು ಮೇಲೆ ಗೋವರ್ಧನಗಿರಿ, ಯಾಕಂದ್ರೆ ಅದು ಉದರಪಾಣಿ ರಮಣಾಥ್. ಸೊ ಕೃಷ್ಣ ದೇವರೇ ಅವರು ಕೈ ಮೇಲೆ ಅದು ಲಿಫ್ಟ್ ಮಾಡಿದೆ ಗೋವರ್ಧನಗಿರಿ. ಸೊ ಅದು ಆಕ್ಚುಲಿ ಇನ್ನೂ ಫೇಮಸ್ ಅಂದ್ರೆ ಅದು ಇನ್ನೂ ಉಳ್ಳ ಅದು. ಬಟ್ ರಾಧಾಕುಂಡಂ ಇಹಪಿ ಗೋಕುಲಪತೆ. ಸೊ ದ ಬೆಸ್ಟ್ ಪ್ಲೇಸ್ ಅಂದ್ರೆ ಅದು ರಾಧಾಕುಂಡ್. ಸೊ ಪ್ರೇಮ ಯಾಕೆ ಅದು ಅಷ್ಟು ಬೆಸ್ಟ್ ಅಂದ್ರೆ ಪ್ರೇಮಾಮೃತಂ ಅಪ್ಲವನಾತ್ ಕುರ್ಯಾದಸ್ಯ ವಿರಾಜತೆ ಗಿರಿತಟೇ ಸೇವಂ ವಿವೇಕಿನಕಃ. ಸೊ ಅಲ್ಲಿ ಕೃಷ್ಣ ಮತ್ತೆ ರಾಧಾರಾಣಿದು ತುಂಬಾ ವೆರಿ ವೆರಿ ಸೀಕ್ರೆಟ್ ಮೀಟಿಂಗ್ಸ್ ಅದೆಲ್ಲ ಆಗಿದೆ ಅಲ್ಲಿ. ಸೊ ಅಷ್ಟು ಇಂಪಾರ್ಟೆಂಟ್ ಪ್ಲೇಸ್ ಅದು ರಾಧಾಕುಂಡ್. ಸೊ ರಾಧಾಕುಂಡ್ ಆಕ್ಚುಲಿ ಮೆಟೀರಿಯಲೈಸ್ ಇಂದು ನೋಡ್ಲಿಕ್ಕೆ ಆಗಿಲ್ಲ ಅದೆಲ್ಲ ವೃಂದಾವನ. ಸೊ ಇನ್ಫ್ಯಾಕ್ಟ್ ಇದು ಯಾವ್ಯಾವ್ದು ಇದು ವೃಂದಾವನ್ ನೋಡ್ತಿರೋ ಇದ್ರು ಅದು ಒರಿಜಿನಲಿ ಭೂಲೋಕದಲ್ಲ ಅದು. ಸೊ ಭಾಗವತಂದಲ್ಲಿ ಅದು ಸೊ ಕೃಷ್ಣ ಕೇಳಿದೆ ರಾಧಾರಾಣಿಗೂ, ನೀವು ಬರ್ತೀರಾ, ನಾನು ಭೂಲೋಕದಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ರಾಧಾರಾಣಿ ಕೇಳಿದೆ, ಸೊ ಅಲ್ಲಿ ಗೋವರ್ಧನ್ ಗಿರಿ ಇರುತ್ತಾ? ಸೊ ಕೃಷ್ಣ ಅವರೇ ಹೇಳಿದೆ, ಇಲ್ಲ. ಅಲ್ಲಿ ಯಮುನಾ ನದಿ ಇರುತ್ತಾ? ಇಲ್ಲ. ಸೊ ನಾನು ಅಲ್ಲಿ ಬರ್ಬಿಟ್ಟು ನಾನೇನ್ ಮಾಡ್ಬೇಕು? ಸೊ ಯಾಕಡೆ ಗೋವರ್ಧನಗಿರಿ ಇಲ್ಲಾನೋ, ಯಾಕಡೆ ಯಮುನಾ ನದಿ ಇಲ್ಲಾನೋ, ನಾನಲ್ಲಿ ಬರೇ ಇಲ್ಲ ಅಂತ. ಸೊ ಅವ್ರಕ್ಕೋಸ್ಕರನೇ ಇದೆಲ್ಲ ಮಾಡಿದೆ. ಸೊ ಡಿವೋಟೀಸ್ ಗೋಸ್ಕರ ಇದು ಗೋಲೋಕ ಅಂದ್ರೆ ಬೃಂದಾವನ ಗೋಲೋಕ ಬೇರೆ ವ್ಯತ್ಯಾಸನೇ ಇಲ್ಲ. ಅದು ಆಕ್ಚುಲಿ ದೇವರೇ ಹಿಂದೆ ಬಂದಿದೆ ಅದು. ಅದಕ್ಕೋಸ್ಕರನೇ ಒಂದು ಕೀರ್ತನ ಇದೆ, ಶ್ಯಾಮ ಹೃದಯ ಕಮಲ ಸೋ ಬರ್ಸು ಶ್ಯಾಮ ಹೃದಯ ಕೋ ಭಾಯೋ. ಸೊ ಬೃಂದಾವನ್ ಮಾರೋ ಬೃಂದಾವನ್. ಸೊ ಎಲ್ಲಾ ಭಕ್ತ ಜನಗದು ತುಂಬಾ ಪ್ರೀತಿ ಅದು ಬೃಂದಾವನ ಅಂದ್ರೆ. ಅದಕ್ಕೋಸ್ಕರನೇ ಇಸ್ಕಾನ್ದಲ್ಲಿ ಟಿ ಶರ್ಟ್ಸ್ ಸಿಗುತ್ತೆ, ಐ ಲಾಸ್ಟ್ ಮೈ ಹಾರ್ಟ್ ಇನ್ ವೃಂದಾವನ್. ಸೊ ಆಕ್ಚುಲಿ ನಮ್ದು ಒಂದು ಚಿಕ್ಕ ಡಿಸೈರ್, ಪ್ರಾಣ ಹೋಗುವ ಟೈಮ್ ನಾನು ಅಲ್ಲೇ ಇರ್ಬೇಕು ವೃಂದಾವನದಲ್ಲಿ, ಅದು ರಾಧಾಕುಂಡದಲ್ಲಿ. ಮತ್ತೆ ವೃಂದಾವನದಲ್ಲಿ ಪ್ರಸಾದ ಪರ್ಚೇಸ್ ಮಾಡ್ಕೊಳ್ಳಿ ಹೋಟೆಲ್ದಲ್ಲಿ ತೆಗ್ಲಿಕ್ಕಿಲ್ಲ. ಯಾಕೆ? ನಾನು ಹೋಟೆಲ್ದಲ್ಲಿ ಹೋಗ್ತೀನಿ ಅಂದ್ರೆ ಅಲ್ಲಿ ಪ್ರಸಾದ ಸಿಕ್ಕಿಲ್ಲ, ಅದು ಭೋಗ. ಅದು ಅಲ್ಲಿ ಹೋಗ್ಬಿಟ್ಟು ಯಾಕೆ ಭೋಗ ತೆಗಿಬೇಕು? ಮತ್ತೆ ನಾನು ಆಫರಿಂಗ್ ಮಾಡ್ತೀನಿ ಅಂದ್ರೆ, ಯೋಚನೆ ಮಾಡ್ತೀನಿ ಅಂದ್ರೆ ಅದು ಸ್ವೀಕರಿಸುತ್ತಿಲ್ಲ ಅವರು. ಯಾಕಂದ್ರೆ ನಾನ್ ಡಿವೋಟಿನೇ ಇಲ್ಲ, ನಾನು ನಿಯರ್ ಬೈನೂ ಇಲ್ಲ ಡಿವೋಟಿಗೂ. ಅದಕ್ಕೋಸ್ಕರ ಅವರು ತಗೋಣೇ ಇಲ್ಲ ನಾನು ಕೈದಲ್ಲಿ. ಬಟ್ ಬೃಂದಾವನದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಹ್ಯಾಂಡ್ ಪಿಕ್ ಬೈ ಶ್ರೀಮತಿ ರಾಧಾರಾಣಿ. ಸೊ ನಮ್ಗೂ ಇವರಿವ್ರು ಬೇಕು, ಇವರಿವ್ರು ಬೇಡ ಅಂತ. ಸೊ ಅದಕ್ಕೋಸ್ಕರ ಅವರು ಯಾರ್ಯಾರನ್ನು ಪಿಕಪ್ ಮಾಡಿದ್ರೋ ಬರೀ ಅವರೇ ಅಲ್ಲಿ ಇರ್ತಾರೆ. ಸೊ ಅವರೇ 84 ಕೋರ್ಸ್ ಬ್ರಜಮಂಡಲ್ ಕ್ಷೇತ್ರದಲ್ಲಿ ಅವರೇ ಇರ್ತಾರೆ, ಮಿಕ್ಕಿಲ್ ಯಾರಿಗೂ ಅದು ಎಂಟ್ರಿ ಇಲ್ಲ ಅದು. ಸೊ ವೆರಿ ವೆರಿ ಸೀಕ್ರೆಟ್ ಅದು, ತುಂಬಾ ಸೀಕ್ರೆಟ್ ಅದು. ಬೃಂದಾವನದಲ್ಲಿ ಇರ್ಬೇಕಂದ್ರೆ ಅದೆಲ್ಲ ರಾಧಾರಾಣಿ ಕೃಪಾ ಮಾತ್ರನೇ ಬೇಕು ಅವ್ರಿಗೂ. ಸೊ ಅವರೊಂದು ಸಲ ಆಫರಿಂಗ್ ಮಾಡ್ತೀರಿ ಅಂದ್ರೆ ಕೃಷ್ಣ ತೆಗಿಬೇಕು ಅದು. ಯಾಕಂದ್ರೆ ಅವರೆಲ್ಲ ರಾಧಾರಾಣಿ ಜನಗಳವರು, ಅವ್ರ ಕೃಷ್ಣ ಜನಗಳಿಲ್ಲ, ಫಸ್ಟ್ ರಾಧಾರಾಣಿ ಜನಗಳವರು. ಸೊ ಅವರು ಹೇಳಿದ್ರೆ ಅಂದ್ರೆ ಕಣ್ಣಿಂತ ಕೃಷ್ಣ ಅದು ತೆಗಿಬೇಕು ಅದು. ಸೊ ಅಂದ್ರೆ ಅದು ಭೋಗ ಇಲ್ಲ, ಅದು ಪ್ರಸಾದ ಅದು. ಸೊ ಅದು ನಮ್ಗೂ ಸಿಕ್ಕಿಲ್ಲ. ಯಾಕೆ? ಅದು ಡಿವೋಟೀಸ್ ಗಳು ಅವ್ರ ಮನೆಯಲ್ಲಿ ಅವರು ಕುಕ್ ಮಾಡ್ತಾರೆ ಅಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ವೃಂದಾವನ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಫಸ್ಟ್ ಡಿವೋಟೀಸ್ ಜೊತೆನೆ ಹೋಗ್ಬೇಕು. ಡಿವೋಟೀಸ್ ಜೊತೆ ಹೋಗ್ತೀರಿ ಅಂದ್ರೆ ಪ್ರಸಾದನೇ ಸಿಕ್ಕುತ್ತೆ. ಇಲ್ಲ ನಮ್ ತರಹ ಇಂಡಿವಿಜುವಲ್ ಹೋಗ್ತೀರಿ ಅಂದ್ರೆ ಅಲ್ಲಿ ಒಂದು ಮಾಡ್ಬೇಕು, ಅದು ಹೆಸರು ಮಧುಕರಿ. ಮಧುಕರಿ ಅಂದ್ರೆ ಬೆಗ್ಗಿಂಗ್ ಮಾಡ್ಬೇಕು ಡಿವೋಟೀಸ್ ಮನೆಯಲ್ಲಿ. ಸೊ ಅಲ್ಲಿ ಇನ್ನೊಂದೇನಂದ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಏನೇನ್ ಐಟಮ್ಸ್ ತಗೊಂಡಿದ್ರೆ ಅದೆಲ್ಲ ಮಿಕ್ಸ್ ಆಗುತ್ತೆ, ಬಟ್ ಅದೆಲ್ಲ ಪ್ರಸಾದ ಅದು.
ಸೊ ಪ್ರಸಾದನು ಬೇರೆ ಬೇರೆ ಏನು ಹೇಳಲಿಕ್ಕಿಲ್ಲ. ಪ್ರಸಾದ ಒಂದು ಸಲ ಅದು ಮಧುಕರಿ ಅಂದ್ರೆ ಅದು ಆಕ್ಚುಲಿ ಅದು ಬೆಸ್ಟ್ ಟಾಪ್ ಮೋಸ್ಟ್ ಕ್ವಾಲಿಟಿ ಪ್ರಸಾದ ಅಂದ್ರೆ ಮಧುಕರಿಯಿಂದೇ ಬರುತ್ತೆ. ಅದಕ್ಕೋಸ್ಕರ ನೀವು ನೋಡಿದ್ರೆ ಅಂದ್ರೆ ಒಳ್ಳ ಡಿವೋಟೀಸ್ ಎಲ್ಲ ಮಧುಕರಿ ಮಾಡ್ತಾರೆ ಅವರು. ಸೊ ನಾನು ಟ್ರೈ ಮಾಡಿದೆ, ಬಟ್ ಒಂದು ಟೈಮ್ ಸಿಕ್ಕಿದೆ ಮಧುಕರಿ, ಬಟ್ ನಮ್ದು ಅಷ್ಟು ಲಕ್ ಇಲ್ಲ. ಸೊ ಬಟ್ ನೆಕ್ಸ್ಟ್ ಟೈಮ್ ಹೋಗ್ತೀನಿ, ಟ್ರೈ ಮಾಡ್ತೀನಿ ಮಧುಕರಿನೇ ಸಿಕ್ಲಿಕ್ಕೆ ಅದು ತಗೊಳ್ಲಿಕ್ಕೂ. ಬಟ್ ಅಷ್ಟೇ ರೀ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ. ಸೊ ಬೃಂದಾವನ, ಸೊ ಆ ರೀತಿ ಹೋಗ್ಬೇಕು. ಓಕೆ ಓಕೆ ಓಕೆ. ಸೊ ಅಕ್ರೂರ ಕೂಡ ನಾವು ಕೇಳೋದು ಫಸ್ಟ್ ವೃಂದಾವನ ಹೋಗಿದ ತಕ್ಷಣವೇ ಅಲ್ಲಿ ಕೃಷ್ಣ ಇದನ್ನ ನೋಡ್ತಾರೆ, ನೋಡಿ ವೃಂದಾವನ ಧಾಮದ ಧೂಳಲ್ಲಿ ಅವರು ನಮಸ್ಕರಿಸ್ತಾರೆ. ಸೊ ಪ್ರಭುಜಿ ಹೇಳಿದಾಗ ಮತ್ತೆ 2 ಕೈಯಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ, ಸಾಷ್ಟಾಂಗ ಇಲ್ಲ ಅಂದ್ರೆ ಪಂಚಾಂಗ, ಇಲ್ಲ ಅಟ್ಲೀಸ್ಟ್ 2 ಕೈಗಳಿಂದ. ಧನ್ಯವಾದ. ಹರಿ ಬೋಲ್ ಪ್ರಭುಜಿ, ಅನುಭವವನ್ನು ಹಂಚಿದ್ದಕ್ಕಾಗಿ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರಿ ಬೋಲ್. ಹರೇ ಕೃಷ್ಣ ಪ್ರಭುಜಿ. ಎಲ್ಲರೂ ಪ್ರಭುಜಿಗೆ ಧನ್ಯವಾದಗಳನ್ನು ಹರೇ ಕೃಷ್ಣ ಅರ್ಪಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ರಾಮ ಹರೇ 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 ಕೃಷ್ಣ. ಚೆನ್ನಾಗಿ ಹೇಳಿದ್ದಾರೆ ಪ್ರಭುಜಿ. ಹರೇ ಕೃಷ್ಣ. ವೃಂದಾವನ ಭಾವನೆಯನ್ನ ತುಂಬಾ ಒಮ್ಮೊಮ್ಮೆ ವೃಂದಾವನ ಯಾತ್ರೆಗೆ ಹೋದಾಗೆ ಆಯ್ತು ಪ್ರಭುಜಿ. ವೃಂದಾವನ ಭಾವನೆಯನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನಾವೆಲ್ಲ ಇಸ್ಕಾನ್ ನಲ್ಲಿ ಈಗ ಇರೋದ್ರಿಂದ ಕೃಷ್ಣ ಕಾನ್ಶಿಯಸ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಅದ್ರ ಬಗ್ಗೆನೆ ತಿಳಿದೇ ಇರೋರು ವೃಂದಾವನಕ್ಕೆ ಹೋಗ್ತಾರಲ್ವಾ, ಅವರಿಗೆ ಯಾವ ರೀತಿಯಾಗಿ ಆ ಒಂದು ಭಕ್ತಿ ವಿನಿಮಯ ಆಗತ್ತೆ ಪ್ರಭುಜಿ? ಮಾತಾಜಿ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳ್ತೀರಾ ಮಾತಾಜಿ? ಸೊ ಇವಾಗ ಪ್ರಭು ಮಾತಾಜಿ ಕೇಳ್ತಾ ಇದ್ದಾರೆ, ಆಸ್ಕಿಂಗ್ ಡಿವೋಟೀಸ್ ಹೋಗ್ತಾರೆ, ಡಿವೋಟೀಸ್ ಸ್ವಲ್ಪ ಮಹತ್ವ, ದೇ ಹ್ಯಾವ್ ಅಂಡರ್ಸ್ಟುಡ್ ಸಮ್ ಇಂಪಾರ್ಟೆನ್ಸ್, ನಾನ್ ಡಿವೋಟೀಸ್ ಹ್ಯಾವ್ ನಾಟ್ ಅಂಡರ್ಸ್ಟುಡ್. ಸೊ ವಾಟ್ ವಿಲ್ ಹ್ಯಾಪನ್ ಟು ದೆಮ್ ವೆನ್ ದೇ ವಿಸಿಟ್ ಬೃಂದಾವನ್? ಹರಿ ಆಕ್ಚುಲಿ ಅದಕ್ಕೋಸ್ಕರನೇ ಇಸ್ಕಾನ್ ಇದೆ ಅಲ್ಲ ರೀ. ಆಕ್ಚುಲಿ ಈ ಬೃಂದಾವನ್ ಹೋಗ್ತೀರಿ ಅಂದ್ರೆ ಅಲ್ಲಿ ಎಲ್ಲಾ ಜನ ಬರೀ ಒಂದೇ ಒಂದು ರಾಧೆ ರಾಧೆ. ಅಲ್ಲಿ ಒಂದು ವಿಶೇಷತೆ ಇದೆ, ಯಾಕೆ ಅಲ್ಲಿ ರಾಧೆ ರಾಧೆ ಅಂತ ಹೇಳ್ತಾ ಇದ್ದರು. ಸೊ ಕೃಷ್ಣ ಒಂದ್ಸಲ ಅವ್ರು ಬಿಟ್ಟು ಹೋಗಿದೆ ಬೃಂದಾವನ ಭೂಮಿ, ಬ್ರಜ ಭೂಮಿ. ಸೊ ಅದಾದ್ಮೇಲ ಸೊ ವಿಪ್ರಲಂಬ ಸೇವಾ ಅಂದ್ರೆ ಎಲ್ಲಾ ಡಿವೋಟೀಸ್ ಅಲ್ಲಿ ಗೋಪಿಕಾ ಮತ್ತೆ ಶ್ರೀಮತಿ ರಾಧಾರಾಣಿ ಅವರೆಲ್ಲ ತುಂಬಾ ಭಾವದಲ್ಲಿ ಬಂದಿದೆ ಅವರು. ಸೊ ಅದಕ್ಕೋಸ್ಕರ ಅವರು ಪ್ರತಿ ದಿವಸ ಪ್ರತಿ ಟೈಮ್ ಆಲ್ಮೋಸ್ಟ್ ಅವರು ವೀಪಿಂಗ್ ಕ್ರೈಂಗ್ ಮಾಡ್ತಾ ಇದ್ದಾರೆ, ಕೃಷ್ಣ 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 ಕೃಷ್ಣ. ಸೊ ಯಾರ್ಯಾರು ಒರಿಜಿನಲಿ ಯಾರಿನ್ನು ಇನ್ನೊಬ್ರು ಗ್ರೀಟಿಂಗ್ ಮಾಡ್ಬೇಕಂದ್ರೆ ಅದು ಒರಿಜಿನಲ್ ಪದ್ಧತಿ ಏನಂದ್ರೆ ಹರೇ ಕೃಷ್ಣ ಅಂತ, ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು. ಈವನ್ ಭಾಗವತಂದಲ್ಲಿ ದಶಮಸ್ಕಂದದಲ್ಲಿ ಇದೆ ಹರೇ ಕೃಷ್ಣ ಮಹಾಮಂತ್ರ. ಅದು ಒಂದೇ ಒಂದು ಶ್ಲೋಕದಲ್ಲಿ ಸ್ಪಷ್ಟವಾಗಿ ಅದು ಹೇಳಿದೆ ಶ್ರೀಮತಿ ರಾಧಾರಾಣಿ ಇದು. ಸೊ ಅದರಲ್ಲಿ ಅದು ಹರೇ ಕೃಷ್ಣ ಮಹಾಮಂತ್ರ ಹೇಳಿದೆ. ಬಟ್ ಎಲ್ಲಾ ಜನ ಒಂದು ಸಲ ಹರೇ ಕೃಷ್ಣ ಅಂತ ಹೇಳ್ತಾರೆ ಅಂದ್ರೆ ಮತ್ತೆ ಇವರು ರಾಧಾರಾಣಿ ಮತ್ತೆ ಅದು ಸಪರೇಷನ್ ಮೋಡ್ ಅಲ್ಲಿ ಬರುತ್ತೆ ಅವರು. ಸೊ ತುಂಬಾ ಟೈಮ್ ಆಗ್ಬಿಟ್ಟು ಅವರು ಸ್ವಲ್ಪ ಕಾಮ್ ಆಗುತ್ತೆ, ಮತ್ತೆ ಇನ್ನೊಬ್ರು ಬರ್ಬಿಟ್ಟು ಹರೇ ಕೃಷ್ಣ ಅಂತ ಹೇಳಿದೆ. ಸೊ ಮತ್ತೆ ಮತ್ತೆ ಅವ್ರಿಗೂ ಕಣ್ಣೀರು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಅವ್ರಪ್ಪ ಸೊ ವೃಷಭಾನು ಮಹಾರಾಜ್ ಅವ್ರೇನು ಹೇಳಿದೆ ಅಂದ್ರೆ ಬ್ರಜ ಭೂಮಿದಲ್ಲಿ ಯಾರು ಹರೇ ಕೃಷ್ಣ ಅಂತ ಹೇಳ್ಬೇಡ. ಸೊ ಯಾಕೆ ಹರೇ ಕೃಷ್ಣ ಹೇಳ್ಬೇಡ, ಹರೇ ಕೃಷ್ಣ ಅಂತ ಇನ್ನೊಂದು ಸಲ ಕೃಷ್ಣ ನಾಮ ತಗೊಂತೀರಂದ್ರೆ ಎಲ್ಲಾ ಜನ ಮತ್ತೆ ಮತ್ತೆ ಕ್ರೈಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಹರೇ ಕೃಷ್ಣ ಅಂತ ಹೇಳ್ಬೇಡ. ಸೊ ಮತ್ತೆ ಇನ್ನೇನ್ ಹೇಳ್ಬೇಕು, ಸೊ ಜೋರಾಗಿ ರಾಧೆ ರಾಧೆ ಅಂತ ಹೇಳಿ. ಸೊ ರಾಧೆ ರಾಧೆ ಯಾರು ಹೇಳ್ತಿರೋ ಗೊತ್ತಿಲ್ಲ, ಅದು ಕೃಷ್ಣ ದೇವರ ಕಡೆ ಅದು ಹೋಗಬಹುದು. ಸೊ ಅವರು ಕೇಳಿಸ್ಕೋಬಹುದು ಒಂದು ಸಲ ರಾಧಾನಾಮ. ಸೊ ಒಂದು ಸಲ ಕೇಳಿಸ್ತೀರ ಅಂದ್ರೆ ಅವ್ರು ಬರ್ತೀರಿ ಇಲ್ಲಿ.
ಸೊ ಅವ್ರು ಬರ್ಲಿಕ್ಕೋಸ್ಕರನೇ ರಾಧಾನಾಮ ಇದು ಉಚ್ಚಾರಣ ಅಲ್ಲಿ ಮ್ಯಾಂಡೇಟ್ರಿ ಮಾಡಿದೆ ಅದು. ಸೊ ಅದಕ್ಕೋಸ್ಕರನೇ ರಾಧೆ ರಾಧೆ ಅಂತ ಬಂದಿದೆ. ಇಲ್ಲಾಂದ್ರೆ ಮಿಕ್ಕಿಲ ಪ್ಲೇಸಸ್ ಎಲ್ಲ ಹರೇ ಕೃಷ್ಣನೇ ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಯಾರು ಎಲ್ಲ ಹರೇ ಕೃಷ್ಣ. ವಾಯ್ಸ್ ಬ್ರೇಕ್ ಆಗುತ್ತಮ್ಮ, ಗೊತ್ತಾಗ್ತಿಲ್ಲ. ವಾಯ್ಸ್ ಬ್ರೇಕ್ ಆಗ್ತಾ ಇದ್ದಾರೆ. ಹಾ ಇಲ್ಲ ಪ್ರಭುಜಿ, ಇಲ್ಲ ಪ್ರಭುಜಿ, ಅವರಿಗೆ ಮಾತ್ರ ಆಗ್ಬಹುದು ಅವರ ಅಷ್ಟೇ. ಮೊಬೈಲ್ ಅನ್ನು ಏನೋ ಇರ್ಬೇಕು. ಕ್ಲಿಯರ್ ಇದೆ ಪ್ರಭುಜಿ. ಓಕೆ. ಮತ್ತೆ ಇನ್ನೊಂದೇನಂದ್ರೆ ಕೆಲವ್ರ ಜನದು ಆಫೀಸ್ ನೇಮ್ ಅದು ಬೇರೆ. ಸೊ ಮನೆಯಲ್ಲಿ ಅವ್ರದ್ದು ಬೇರೆ ಹೆಸರದಲ್ಲಿ ಕೇಳ್ತಿರಿ ಅವರು, ಚಿನ್ನು, ಚಿನ್ನ ಆ ತರಹ. ಸೊ ರಾಧಾ ಅಂದ್ರೆ ಅವ್ರದ್ದು ಅದು ಪೆಟ್ ನೇಮ್ ಅದು. ಕೊಡ್ಬೋದು ನನಗೆ. ಹರೇ ಕೃಷ್ಣ. ಸೊ ಸ್ಪಷ್ಟ ಆಗಿ ಹೇಳಲಿಕ್ಕಿಲ್ಲ ಅದು ರಾಧಾರಾಣಿ ಅಂತ ಹೆಸರು ಡೈರೆಕ್ಟ್ಲಿ ಹೇಳಲಿಕ್ಕಿಲ್ಲ ಅದು. ಸೊ ಅದಕ್ಕೋಸ್ಕರನೇ ವೃಂದಾವನವಾಸಿ ಶ್ಯಾಮಾಜು, ಪ್ರಿಯಾಜು, ಕಿಶೋರಿಜು, ಸೊ ಆ ತರಹ ಹೆಸರು ಕಾಲ್ ಮಾಡ್ತೀರಿ. ಸೊ ಅದು ಬರೀ ಡಿವೋಟೀಸ್ ಅದು ಹೇಳ್ಬೋದು. ಸೊ ಅಮ್ಮ ಅಪ್ಪ ಅವರೆಲ್ಲ ಚಿನ್ನು ಚಿನ್ನ ಅಂತ ಹೇಳ್ಬೋದು. ಆಫೀಸ್ದಲ್ಲಿ ಚಿನ್ನು ಚಿನ್ನ ಅಂತ ಹೇಳ್ತೀರಿ ಅಂದ್ರೆ ನಿಮ್ಗದು ಸರಿ ಆಗಿಲ್ಲ. ಯಾಕಂದ್ರೆ ನಿಮ್ ಹೆಸರ್ ಮೇಲೆನೆ, ಅಫಿಷಿಯಲ್ ನೇಮ್ ಮೇಲೆನೆ ಅವ್ರು ಕೇಳ್ಬೇಕು, ಕರಿಬೇಕು ನಿಮ್ಗೂ. ಬಟ್ ಇದು ಚಿನ್ನು ಚಿನ್ನ ಅದೆಲ್ಲ ಮನೆಯದಲ್ಲೇ ಅದು ಮಾಡ್ಬೋದು, ಪೇರೆಂಟ್ಸ್ ಮಾಡ್ಬೋದು, ಆ ತರಹ ಕರಿಬೋದು ಅವರು. ಸೊ ರಾಧಾ ಅಂದ್ರೆ ಅದು ಇಂಟರ್ನಲ್ ಪೊಟೆನ್ಸಿ. ಸೊ ಕೃಷ್ಣದು ಇಂಟರ್ನಲ್ ಪೊಟೆನ್ಸಿ ಅದು ಬರೀ ಇವರು ಹೇಳ್ಬೇಕು ರಾಧಾ ರಾಣಿ ಅಂತ ಡೈರೆಕ್ಟ್ಲಿ. ಅದಕ್ಕೋಸ್ಕರನೇ ಅವ್ರ ಜಪ ಏನ್ ಮಾಡ್ತಾರೆ, ರಾಧಾ ರಾಧಾ ಅಂತ. ಅವರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿಲ್ಲ, ಅವರು ರಾಧಾ ರಾಧಾ ಜಪ ಮಾಡ್ತೀರಿ. ಬರೀ ಅದು ಅವ್ರಿಗೂ ಮಾಡ್ಬೋದು. ಯಾರ್ಯಾರು ಬ್ರಜವಾಸಿನೋ ಅವ್ರು ಮಾಡ್ಬೋದು, ಯಾರ್ಯಾರು ಬ್ರಜವಾಸಿ ಇಲ್ಲಾನೋ ಅವ್ರಿಗೆ ಹರೇ ಕೃಷ್ಣ ಮಹಾಮಂತ್ರನೇ ಮಾಡ್ಬೇಕು. ಅದಕ್ಕೋಸ್ಕರನೇ ಮಾತಾಜಿ ನೀವು ಕೇಳಿದೆ ಅಲ್ಲ, ಸೊ ಅವ್ರಿಗೂ ಹೊಸ ನಾನ್ ಬಂದಿದೆ, ನಾನು ಹೋಗ್ಬೋದಾ ಅಲ್ಲಿ? ಹೋಗ್ಬೋದು, ಬಟ್ ಆಕ್ಚುಲಿ ಅದು ಪ್ರಚಾರಕ್ಕೋಸ್ಕರನೇ ಇಸ್ಕಾನ್ ಇದೆ. ಸೊ ಬ್ಯಾಕ್ ಟು ಹೋಮ್, ಬ್ಯಾಕ್ ಟು ಗಾಡ್ ಹೆಡ್. ಸೊ ಒಂದು ಸಲ ನೀವು ಬಂದಿದೆ, ಅದು ನಿಮ್ ಇಷ್ಟ. ಬಟ್ ಅಲ್ಲಿ ಕರ್ಕೊಂಡ್ ಹೋಗ್ಲಿಕ್ಕೂ ಅದು ಗುರು ರೆಸ್ಪಾನ್ಸಿಬಿಲಿಟಿ ಅದು. ಸೊ ಗುರು ತಗೊಂಡ್ ಹೋಗ್ತೀರಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಇಷ್ಟು ದಿನ ರಾಧೆ ರಾಧೆ ಅಂತ ಯಾಕೆ ಕರೀತಾರೆ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಅಲ್ಲಿ ಎಲ್ಲರೂ ರಿಕ್ಷಾದಿಂದ ಹಿಡಿದು ಎಲ್ಲರೂ ರಾಧೆ ರಾಧೆ ಅಂತಲೇ ಬೊಬ್ಬೆ ಹಾಕೋದು. ಹಾಗೆ ಬರೀ ಅದು ಕೂಗ್ತಾರೆ. ಬ್ರಜವಾಸಿ ಅದು ಹೇಳ್ಬೋದು, ಮಿಕ್ಕಿಲ್ ಜನ